ಆತ್ಮೀಯವಾದ ಮೋಕೆಡೆ ಗುರುತಿಸುವ ಒಂದು ಕಾರ್ಯಕ್ರಮ ದುಮ್ಮುಕೊನೊಂದಲ್ಲ ನಮ್ಮ ಸಂಸ್ಕೃತಿ ಸಂಪ್ರದಾಯದಂಚೆ ಊಲು ಒಂಜಿ ಕಾರ್ಯಕ್ರಮ ನಮ್ಮ ಶುರು ಮನ್ಪಂದಂಡ ಆ ದೇವರನ್ನ ಸುಗಿಪುದೊಟ್ಟಿಗೆ ನಮ್ಮ ಕಾರ್ಯಕ್ರಮ ದುಮ್ಮುಕೊನ್ಪ ನೇಹ ಶೆಟ್ಟಿ ವೇದಿಕೆ ಬತ್ತದು ದೇವರನ್ನ ಸುಗಿಪುಗು ನಿಕಲು ಧ್ವನಿ ಅವಡು ಬಂದಕ್ಕೆ ನೊಂದಲೆ ಪ್ರಥಮನಿ ನಗೆ ಶರಣೋ ಗಜಾನನ ಪ್ರಥಮನಿ ನಗೆ ಶರಣೋ ಗಜಾನನ ಗಜಾನನ ಗಣರಾಜ ಗಜಾನನ ಗಣರಾಜ ಪ್ರಥಮನಿ ನಗೆ ಶರಣೋ ಗಜಾನನ ಪ್ರಥಮನಿ ನಗೆ ಶರಣೋ ಗಜಾನನ ಆದಿಪೂಜಿತ ನೀನೆ ವೇದದಾಯಕ ನೀನೆ ಆದಿಪೂಜಿತ ನೀನೆ ವೇದದಾಯಕ ನೀನೆ ಮೋದಕ ಪ್ರಿಯ ನೀನೆ ಗಜಾನನ ಮೋದಕ ಪ್ರಿಯ ನೀನೆ ಗಜಾನನ ಪ್ರಥಮನಿ ನಗೆ ಶರಣೋ ಗಜಾನನ ಪ್ರಥಮನಿ ನಗೆ ಶರಣೋ ಗಜಾನನ ಪ್ರಥಮನಿ ನಗೆ ಶರಣೋ ನಿನಗೆ ಶರಣೋ ನಿನಗೆ ಶರಣೋ ಗಜಾನನ ಸಂಜೀವ ದಂಡಕೇರಿ ಅವರಿಗೆ ಶಾಲು ಪಾರ್ದು ಗೌರವ ಸಲ್ಲಿಕೆ ಮಲ್ಕೊಂಡು ಬಂದು ವಿನಂತಿ ಮಾಡಿದ್ಮೇಲೆ ಬಹಳ ಜಗನ್ನ ಶೆಟ್ರು ವೇದಿಕೆ ಬರಡು ಶೋಭತೆ ಗುಳಿಗೆ ನಾಟಕ ನಮ್ಮ ಮಾತೃತ ನಾಟಕದ ಗುಳಿಗೆ ಪಾತ್ರಧಾರಿ ಆತ ತಂದೆ ಕಾಂತಾರ ಸಿನಿಮಾದ ಗುರುವನ ಪಾತ್ರ ಮಾಡ್ತದ್ದು ನಮ್ಮ ಮಾತೇನಲ್ಲ ಮನಸ್ಸಿಗೆ ನಂಚಿತ್ತಿನ ಒಂದು ಅದ್ಭುತವಾದ ಮನೋಜ್ಞ ಅಭಿನಯ ಇತ್ತು ನಂಚಿತ್ತಿನ ಕಲಾವಿದೆ ಬರಿಗೆ ನಿಖಲ ಮಾತೇನಲ್ಲ ಆಶೀರ್ವಾದದ ಕೈತಾಟಿ ಪಡು ಬಂದ್ಪನ ಆಶಯನ ದುಂಬತಿ ಒಂದು ಈ ಚಿತ್ತಿನ ಸನ್ಮಾನ ಇವರಿಗೆ ನಿರಂತರವಾದ ಒಂದು ಪಡು ಬಂದ್ಪನ ಆಶಯದ ಒಟ್ಟಿಗೆ ಈ ವೇದಿಕೆ ಗೌರವ ಮಾಡ್ಕೊಂದಿಲ್ಲ ಕಲಾವಿದರನ್ನ ಎಡ್ಡೆಪ್ಪು ಪಡೋದಪ್ಪನ ಚಿತ್ತಿನ ವೇದಿಕೆ ರಂಗ ಚಾವಡಿ ಈ ವೇದಿಕೆ ಸ್ವರಾಜ್ ಶೆಟ್ರಿಗೆ ಒಂಜಿ ಗೌರವವನ್ನು ಸಲ್ಲಿಕೆ ಮಾಡ್ಕೊಂದಿಲ್ಲ ಸ್ವೀಕಾರ ಮಾಡ್ಕೊಂಡ ಚಿತ್ತಿನ ಸ್ವರಾಜ್ ಶೆಟ್ರಿಗೆ ಸೊಲ್ಮೇಲು ಚಿತ್ತಿನ ಮಾತೇನೆಲ್ಲ ಅತಿಥಿ ದೇವೋಭವ ಪಂಪನ ಹೊರಟು ಆತ್ಮೀಯವಾದ ಮೋಕೆಡು ಎದುಕೊಂಡ್ರೆ ಬಯಕೊಂದಿಲ್ಲ ವಿಶೇಷವಾದ ಇನ್ನಿತ ದಿನ ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾದ ನಮ್ಮೊಟ್ಟಿಗೆ ಜೊತೆ ಒಂದು ಪುನಾರ್ಯರನ್ನು ಕೇಂದ್ರ ಡಾಕ್ಟರ್ ಸಂಜೀವ ದಂಡಕೇರಿ ಚಲನಚಿತ್ರ ನಿರ್ಮಾಪಕರು ಡಾಕ್ಟರ್ ಸಂಜೀವ ದಂಡಕೇರಿ ಈ ಕಾರ್ಯಕ್ರಮ ರಂಗಚಾವಡಿ ನಿರಂತರವಾಯಿನ ಅವಿನಾಭಾವಾಯಿನ ಚಿತ್ರ ಒಂಜಿ ಸಂಬಂಧನ ಪತ್ತೊಂದು ನಾರು ಬಹಳ ಜಗನ್ನಾಥ್ ಶೆಟ್ಟನ ಒಂಜಿ ಬಾರಿ ಆತ್ಮೀಯ ಇರ್ಲ ಅಂದು ಮಾರ್ಗದರ್ಶಕ ಇರ್ಲ ಅಂತ ಪನೋಲಿ ಆತಂದೆ ಡಾಕ್ಟರ್ ಸಂಜೀವ ದಂಡಕೇರಿ ಮೇರಿನ ಬಗ್ಗೆ ಪನ್ಪುನ ದಾಂಡ ಖಾಲಿ ಒಂಜಿ ಪಾತ್ರೆ ಅವು ಬಯ್ಯ ಮಲ್ಲಿಗೆ ಪನ್ಪುನ ನಾಟಕ ನಮ್ಮ ದೇವಮಾತ್ಮ ಆಟ ಇಂಚೊಂಡ ಅಂಚನೆ ಬೊಕ್ಕೊಂಜಿ ಮರ್ಗಿಳ್ಳು ಬಯ್ಯ ಮಲ್ಲಿಗೆ ನಾಟಕ ಅಂದ್ಪನೊಲಿ ಏರು ದೇವಮಾತ್ ನಾಟ ದೂತೆ ರಾಜ್ಯ ಅಂಚನೆ ಏರು ಬಯ್ಯ ಮಲ್ಲಿಗೆ ನಾಟಕ ದೂತೆ ರಾಜ್ಯ ಅಂದ್ ಕೇಂದ್ರ ಅಜ್ಜಿ ಆತ ಜನಜನಿತವಾದ ಉಪ್ಪನ ಅಂಚಿತ್ತಿನ ಒಂಜಿ ಆಖ್ಯ ನಾವು ಬಯ್ಯ ಮಲ್ಲಿಗೆ ಅಂಚಿತ್ತಿನ ನಾಟಕದ ಕತ್ರಳು ಅವೇತು ಪ್ರಶಸ್ತಿ ಪುರಸ್ಕಾರ ಒಲಿದು ಬೈದಂಡು ಕರೆಣ ಸುಮಾರು ದಶಕದ ರಂಗಭೂಮಿ ಸಿನಿಮಾ ಕ್ಷೇತ್ರ ತನ್ನ ಸೇವೆನ ನಿರಂತರವಾದ ಮಲ್ತೊಂದುಪ್ಪನಾರು ಡಾಕ್ಟರ್ ಸಂಜೀವ ದಂಡಕೇರಿ ಮೆರಿನ ರಂಗಚಾವಡಿದ ಸಂಭ್ರಮದ ವೇದಿಕೆಗೆ ಆತ್ಮೀಯವಾದ ಮೋಕೆಡು ಸ್ವಾಗತ ಮಲ್ತೊಂದಿಲ್ಲ ಉದಯ್ ಆಳ್ವ ವೇದಿಕೆ ಬರ್ತದೆ ಎದುಕೊಂಡು ಶಾಲ್ ಪಾಡ್ದು ಎದುಕೊಂಡು ಬಂದು ಕೇಳೊಂದಿಲ್ಲ ಉದಯ್ ಆಳ್ವೇರು ನನೂರಿ ಮಾನಾದಿಗದ ಮಲ್ಲಬೆನ್ನೇರು ವಾಸುದೇವ್ ಎಸ್ ಚಿತ್ರಾಪು ಚಲನಚಿತ್ರ ನಿರ್ಮಾಪಕರು ನನ್ನ ಒಂತ ದಿನೊಟ್ಟು ಬಿಡುಗಡೆ ಅವರಪ್ಪನ ಚಿತ್ತನ ಇಲ್ಲೊಕ್ಕೇಲ್ ಪನ್ಪನ ಚಿತ್ತನ ಚಿತ್ರ ಅಪ್ಪ ಭಾಷೆ ತುಳುಕು ಒಪ್ಪ ಕೊರಡು ಪನ್ಪನ ಚಿತ್ತನ ಆಶಯನ ದುಂಬುದಿ ಬಂದು ತುಳು ಸಿನಿಮಾ ರಂಗಡು ಒಂಜಿ ಎಡ್ಡ ಸಿನಿಮಾ ನಾರಕನ ಒಂದು ಲೇರ್ ಇಲ್ಲೊಕ್ಕೇಲ್ ಅಂದು ಬಹು ತಾರಾಗಣ ಪಣ ಅರವಿಂದ್ ಬೋಳಾರದ ಪತಿನ ನವೀನ್ ಡಿ ಪಡೀಲ್ ಆದಪ್ಪು ವಿಸ್ಮಯ ವಿನಾಯಕ್ ವಿಜಯ್ ವಿನೀತಾ ಆದಪ್ಪು ನಿರೀಕ್ಷಾ ಶೆಟ್ಟಿ ಪುತ್ತೂರ್ ಆದಪ್ಪು ಮಸ್ತು ಜನ ಕಲಾವಿದರು ಒಂಜಿ ಎಡ್ಡ ತಂಡತ್ತಿನ ಚಿತ್ತನ ಚಿತ್ರ ಆಯ್ನತ್ ಬೇಗ ಥಿಯೇಟರ್ ಬರ್ರಂಡು ಈ ಚಿತ್ರಕ್ಕೆ ನಿಖಲ ಮಾತಿನಲ್ಲಿ ಆಶೀರ್ವಾದ ಇಪ್ಪಡು ಬಂದ ಆಶಯದೊಟ್ಟಿಗೆ ಎರಿಕೆ ಬರ್ತದೆ ಶಾಲದ ಗೌರವವನ್ನು ಸಲ್ಲಿಕೆ ಮಾಡ್ತದೆ ಎದುಕೊಂಡು ಬಂದು ಭಿನ್ನಯ ಮಲ್ತೊಂದಿಲ್ಲ ಅಂಚನ ವೇದಿಕೆ ನನೂರಿ ಕಲಾವಿದೆ ಆತ ತಂದೂರಿ ಯಶಸ್ವಿ ಉದ್ಯಮಿಯನ್ನು ಪನಲಿ ಗಿರೀಶ್ ಎಂ ಶೆಟ್ಟಿ ಕಟೀಲು ತುಳು ಸಿನಿಮಾ ರಂಗಡು ನಿರಂತರವಾದ ತನ್ನ ಆತ್ಮೀಯವಾದ ನಕ್ಷತ್ರನ ಒಡನಾಟನ ದಿವಂದಿನಾರು ಅವೇತು ಯಶಸ್ವಿ ಚಿತ್ರಲೇಡು ನಟನೆಯ ಮಲ್ದನ ಚಿತ್ತನ ಕಲಾವಿದೆ ಬಾಳ ಜಗನ ಶೆಟ್ಟನವರಿ ಆತ್ಮೀಯ ಪಂಡಲ ತಪ್ಪ ಬಂದು ಆತ ತಂದೆ ஒரு ಯಶಸ್ವಿ ಉದ್ಯಮಿ ಶ್ರೀ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮಾಲಕೇರು
ಅಂಚನೆ ಇನ್ನಿತ ದಿನ ಈ ವೇದಿಕೆಡು ಮಲ್ಲ ಬಿನ್ನಿರಾದ ನಮ್ಮೊಟ್ಟಿಗೆ ಜೊತೆ ಆಗೊಂದಲ್ಲೇರು ಶ್ರೋತ ಗಿರೀಶ್ ಎಂ ಶೆಟ್ರೆಲ್ಲ ಆತ್ಮೀಯವಾದ ಮೋಕೆಡು ಸ್ವಾಗತ ಮಾಡ್ಕೊಂಡಲ್ಲ. ವೇದಿಕೆಡು ನಲ್ಲೂರಿ ಮಾನಾದಿಗದ ಮಲ್ಲಬಿನಿ ಲಯನ್ ಕಿಶೋರ್ ಡಿ ಶೆಟ್ಟಿ ತುಳು ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷರು ಅಂಚನೆ ಲಕ್ಕುಮಿ ಬೊಕ್ಕ ಲಲಿತೆ ಪನ್ಪುನ ರಡ್ಡು ನಾಟಕ ತಂಡದ ಯಜಮಾನ್ರುಲಂದು ಅಂಚನೆ ತುಳುಟು ಎಕ್ಕಸಕ ಪನ್ಪುನ ಚಿತ್ರನ ಸೂಪರ್ ಹಿಟ್ ಆಯನ ಚಿತ್ರದ ನಿರ್ಮಾಪಕರು ನಿರಂತರವಾದ ಕಲಾವಿದರ ಬದುಕಿಗೆ ಬಲ್ಪುದಿಂಜ ಒಂದು ಪುನಂಚಿತ್ತಿನ ಪ್ರಯತ್ನನಾರು ಮಲ್ತೊಂದು ಪುನಾರು ಅಂಚನೆ ಬಾಳ ಜಗನ್ನಾಥ್ ಶೆಟ್ಟನವರ ಆತ್ಮೀಯ ಒಡನಾಡಿ ಕಿಶೋರ್ ಡಿ ಶೆಟ್ಟೆಲ್ಲ ಆತ್ಮೀಯವಾದ ಮೋಕೆಡು ಎದುಕೊಂದು ಈ ಸಭೆಗೆ ಸ್ವಾಗತ ಮಲ್ತೊಂದಲ್ಲ. ಸೋಮನಾಥ್ ಶೆಟ್ಟರು ವೇದಿಕೆ ಬತ್ತದರಿಗೆ ಶಾಲು ಪಾಡ್ದು ಎದುಕೊಂಡು ಬಂದಕ್ಕೆ ಅನ್ನೊಂದಿಲ್ಲ. ಸೋಮನಾಥ ಶೆಟ್ಟಿ ಮಹಾನಗರ ಪಾಲಿಕೆದ ತೆರಿಗೆ ನಿರ್ಧರಣೆ ಹಣಕಾಸು ಬೊಕ್ಕ ಅಪೀಲು ಸ್ಥಾಯಿ ಸಮಿತಿದ ಅಧ್ಯಕ್ಷರಾದ ಕಿಶೋರ್ ಕೊಟ್ಟಾರ್ಲೇರು ಸೂಂಬೆ ಪನ್ಪುನ ಚಿತ್ತಿನ ತುಳು ಸಿನಿಮಾದ ನಿರ್ಮಾಪಕರ್ಲಾಂದಾರು ಒರಿ ಕಲಾ ಪ್ರೇಮಿ ಅಂಚನೆ ಕಲಾವಿದ ನೆಡ್ಡಪ್ಪು ಬೋಡಾದ ನಿರಂತರವಾದ ಜೊತೆಯಾದ ಕಿಶೋರ್ ಕೊಟ್ಟಾರಿ ಅರೆಗ್ಲ ಆತ್ಮೀಯವಾಯನ ಚಿತ್ತನ ಮೊಕೆದ ಸ್ವಾಗತ ನೀ ವೇದಿಕೆಗೆ ಅನ್ನು ಕೊರೊಂದಿಲ್ಲ. ಮುಖಂಡರು ಯುವ ನಾಯಕರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಬಂದಿನ ಪ್ರಸ್ತುತ ಒಂಜಿ ವರ್ತಮಾನಡು ನಮ್ಮ ನಿತ್ಯ ನಿರಂತರವಾದ ಬೇತೆ ಬೇತೆ ಕೆರೆಟ್ ಒಂಜಿ ಪಾಪದಾಕ್ಲೆಗೆ ಒಂಜಿ ಉಪಕಾರ ಮನ್ಪುನಾದು ಪತ್ತುಂದಾಂಡ ವೈದ್ಯಕೀಯ ಶಿಬಿರದ ಆಯೋಜನೆ ಮಾಡ್ತದ್ದು ಸೀಕ ಸಂಕರಡುಪುನ ಚಿತ್ತಿನ ಪಾಪದಕಲ್ನ ಆ ಭಂಗದಾದವಂಡ ಅವನ ಗುರುತಿಸಾದ ತನ್ನ ಸ್ವಂತ ಕೈರ್ದು ಖರ್ಚು ಮಲ್ತೊಂದು ಅಕಲ್ನ ಬದುಕಿಗೆ ಬಲ್ಬುದಿಂಜವನ ಚಿತ್ತಿನ ಪ್ರಯತ್ನ ಅಂಚಿನ ಯುವಶಕ್ತಿ ಮನ್ಪುನ ಚಿತ್ತಿನ ಎಡೆಟೆ ಕಾರ್ಯಕ್ರಮಕ್ಕೆ ಕೈಯೇರ್ದು ದಾನ ಕೊರ್ಪುನ ಚಿತ್ತಿನ ಕೆಲಸ ಆದಪ್ಪು ಒಂಜಿ ಪಾದರಸ ತೆಲಕ ಈ ಭಾಗದ ನಿರಂತರವಾದ ಮಲ್ತೊಂದು ಪುನಂಚಿನ ಒಂಜಿ ಯುವಕಿಯರನ್ನ ಕಣ್ಮನಿಯು ಇನಾಯತ್ ಅಲಿ ಅರೆಲ್ಲ ಆತ್ಮೀಯವಾದ ಮೋಕೆಡು ಈ ವೇದಿಕೆಗೆ ಸ್ವಾಗತ ಮಲ್ತೊಂದಿಲ್ಲ. ಅರೆಗೆ ಶಶಿ ಬೆಳ್ಳೆಯಾರ್ ವೇದಿಕೆ ಬತ್ತದು ಗೌರವದ ಶಾಲನ ಸಲ್ಲಿಕೆ ಮಂತದು ಎದುಕೊಂಡು ಬಣದು ಭಿನ್ನೈತೊಂದಿಲ್ಲ. ಬಸ್ಸು ಚಾಲಕ ಮಾಲಕರ ಸಂಘದ ಮಾಜಿ ಅಧ್ಯಕ್ಷರು ಅವರ ಯಶಸ್ವಿ ಉದ್ಯಮಿಗಳು ಆದರಣೀಯ ಹಿರಿಯರು ಜಯರಾಮ್ ಶೇಖ ನಮ್ಮೊಟ್ಟಿಗೆ ವೇದಿಕೆಡಲ್ಲರು ರಂಗ ಚಾವಡಿದ ಮಿತ್ತೆಡ್ಡೆ ಅಭಿಮಾನದಿದ್ದು ಬಾಳ ಜಗನ್ನಾಥ್ ಶೆಟ್ಟರ್ ನಮ್ಮ ಆತ್ಮೀಯ ಮಿತ್ರಲ ಅಂದು ಜಯರಾಮ್ ಶೇಖ ಅರೆಗ್ಲ ಆತ್ಮೀಯ ಬ್ಯಾನ ಚಿತ್ರ ಮೋಕೆದ ಸ್ವಾಗತನ ಸಲ್ಲಿಕೆ ಮಾಡ್ತೊಂದಿಲ್ಲ. ಮುಂಚೂರು ನಿತ್ತ ಗುರುಕಾರ್ಲು ಶ್ರೀ ಸತೀಶ್ ಶೆಟ್ಟಿ ಮುಂಚೂರು ನಮ್ಮ ರಂಗ ಚಾವಡಿದ ವರ್ಷದ ಪರ್ವದ ಇನ್ನಿತ ಈ ಕಾರ್ಯಕ್ರಮದ ಮಲ್ಲ ಬಿನ್ನಿರಾದ ನಮ್ಮ ಲೆಪ್ಪು ಗೋಕೊಡದ ಜೊತೆ ಒಂದಲ್ಲಿ ಈ ಉಪಸ್ಥಿತರ ವಿಶೇಷವಾದ ಗೌರವಿಸುವ ಒಂದು ಇದರಿಂದ ಆತ್ಮೀಯವಾದ ಮೋಕೆಡು ಎದುಕೊಂಡೊಂದಿಲ್ಲ. ಲೋಕಯ್ಯ ಶೆಟ್ರ್ ವೇದಿಕೆ ಬತ್ತದರಿಗೆ ಶಾಲು ಪಾಡದೆ ಎದುಕೊಂಡು ಬಂದು ಭಿನ್ನಯ ಲೋಕಯ್ಯ ಶೆಟ್ಟಿ ಅಂಚನೆ ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರು ಶ್ರೀಯುತ ಸುಧಾಕರ್ ಪುಂಜೇರು ರಂಗ ಚಾವಡಿದ ಕರಿಣ 2 ದಶಕದ ಹೆಚ್ಚಿನ ಇತಿಹಾಸ ಪುನಂಚಿತ ರಂಗ ಚಾವಡಿಡು ನಿತ್ಯ ನಿರಂತರವಾದ ಒಡನಾಟ ಪುನಾರು ಬಾಳ ಜಗನ್ನಾಥ್ ಶೆಟ್ಟನ ಅವರಿ ಸಹೋದರ ಎಂದೇ ಪುನಲು ಅಂಚ ಆತ್ಮೀಯತೆ ಪುನಕಲು ಅಂಚಾದ ಇನ್ನಿತ ದಿನ ಈ ಕಾರ್ಯಕ್ರಮ ಆರ್ ನಮ್ಮೊಟ್ಟಿಗೆ ಅತಿಥಿಯತ್ ಆರ್ಲ ಒಂಜಿ ಸಂಘಟಕ ಎಂದೇ ಪುನಲು ಅಂಚಾದ ಅರೆಲ್ಲ ಸೇರಿದ ಮಾತೇನ ಪರವಾದ ಆತ್ಮೀಯವಾದ ಮೋಕೆಡು ಎದುಕೊಂಡೊಂದು ಅರೆಗೆ ಪ್ರವೀಣ್ ಶೆಟ್ಟಿ ವೇದಿಕೆ ಬತ್ತದ ಶಾಲು ಬಾರದು ಗೌರವಿಸಾದ ಎದುಕೊಂಡು ಬಂದಕ್ಕೆ ಅನ್ನೋದಲ್ಲ ರಂಗ ಚಾವಡಿ ಪ್ರಶಸ್ತಿನ ಸ್ವೀಕಾರ ಮಂತರಪ್ಪನಾರೆ ವೇದಿಕೆ ಏನಿತ ಈ ಸಂಭ್ರಮದ ಒಂಜಿ ಕೇಂದ್ರ ಬಿಂದು ಒಂದು ಬಂಡ ಅವು ಮುದ್ದು ಮೂಡುಬೆಳ್ಳೆ ಜಾನಪದ ಸಂಶೋಧಕರು ಸಾಹಿತ್ಯಲು ಅಂಚಾದ ಸೇರಿದ ಮಾತಿನ ಪರವಾದ ಹರಿಣ ಆತ್ಮೀಯವಾದ ಮೋಕೆಡು ಎದುಕೊಂಡೊಂದಿಲ್ಲ. ನಮ್ಮ ರೂಪೇಶ್ ಶೆಟ್ರ್ ವೇದಿಕೆ ಬರಡು ರೂಪೇಶ್ ಶೆಟ್ಟಿ ಗರುಡ ವೇದಿಕೆ ಬತ್ತದರಿಗೆ ಶಾಲದ ಮಾನದಿಗೆನ ಸಲ್ಲಿಕೆ ಮನ್ಪಡು ಬಂದು ವಿನಂತಿ ಮಾಡ್ತೊಂದಿಲ್ಲ. ಇನ್ನಿತ ಈ ಕಾರ್ಯಕ್ರಮದ ಅಭಿನಂದನದ ನುಡಿನ ಕೊರದಪ್ಪನ ಹಿರಿಯ ರಂಗಕರ್ಮಿಲು ಶ್ರೀ ವಿಜಿ ಪಾಲ್ ಅರೆಗ್ಲ ಆತ್ಮೀಯ ಚಿತ್ತಿನ ಸ್ವಾಗತನ ಸಲ್ಲಿಕೆ ಮಾಡ್ತೊಂದಿಲ್ಲ. ಶಾಲ್ ಬಾರ್ದು ಸ್ವಾಗತ ಮನ್ಪಡು ಬಂದಕ್ಕೆ ಅನ್ನೊಂದಿಲ್ಲ. ಅನಂತ್ ರಂಗ ಚಾವಡಿ 23ನೇ ವರ್ಷದ ವಾರ್ಷಿಕ ಸಂಭ್ರಮ ಈ ಹೊರತು ವೇದಿಕೆಯ ತುಡಾರ್ ಅರ್ಲಾದ ಕಾರ್ಯಕ್ರಮಕ್ಕೆ ಬಲ್ಪದ ಹೆಸರ ದಿಂಜಾವನೆತ್ತ ಒಟ್ಟಿಗೆ ಕಾರ್ಯಕ್ರಮವನ್ನು ಅರ್ಥಪೂರ್ಣ ಮನ್ಪನ ಚಿತ್ತಿನ ಹೊರತು ವೇದಿಕೆಯ ನಮ್ಮೊಟ್ಟಿಗೆ ಆದರಣೀಯ ಹಿರಿಯರಾದ ಪುನಂಚಿತ್ತಿನ ಡಾಕ್ಟರ್ ಸಂಜೀವ ದಂಡಕೇರಿಲ್ಲೇರೆ ಆರ್ನೊಟ್ಟಿಗೆ ವೇದಿಕೆ ಎಡ್ತನ ಚಿತ್ತಿನ ಮಾತ್ರ ಗಣ್ಯರ ಜೊತೆಯಾದ ತುಡಾರ್ ಅರ್ಲಾದ ಕಾರ್ಯಕ್ರಮಕ್ಕೆ ಬಲ್ಪದ ಐಸಿರನ ದಿಂಜಾವನೆತ್ತೊಟ್ಟಿಗೆ ಅರ್ಥಪೂರ್ಣ ಮನ್ಪೋಡು ಪಣದು ವಿನಂತಿ ಮಲ್ತೊಂದಿಲ್ಲ. ವರ್ಷದ ಸಂಭ್ರಮ ವೇದಿಕೆ
ಡಾಕ್ಟರ್ ಸಂಜೀವ ದಂಡಕೇರಿ ಆದರಣೀಯ ಹಿರಿಯರು ತುಡಾರ್ ಅರ್ಲಾವುಡು ವೇದಿಕೆ ಎಡತಿನ ಮಾತಿರ್ಲ ಕೈ ತಾಂಗನ್ನು ಕೊರದು ಈ ಕಾರ್ಯಕ್ರಮಕ್ಕೆ ಬಲ್ಕುದಾಯಿಸಿ ನಾನು ದಿಂಜಾವಡು ಪಣದು ವಿನಂತಿ ಮಲ್ತೊಂದಿಲ್ಲ. ಸಂಸ್ಥೆಗೆ 23ನೇ ವರ್ಷದ ಸಂಭ್ರಮ ವಿಶೇಷವಾದ ಬಾಳ ಜಗನ್ನಾಥ್ ಶೆಟ್ಟರನ ಪರಿಚಯ ಮೂಸೇರ್ದಿನ ಏರೆಗ್ಲ ಮಲ್ಪೋಡುಜ್ಜಿನ್ ಪಂಡ ಮಲ್ಪೋಡನ್ ಪಂಡವು ಅಗತ್ಯ ಜಿನ್ ಇಂಗು ತೋಜೊಂದಾಗಿನ ನಮಕ್ ಮಾತೆರೆಗ್ಲ ಚಿರಪರಿಚಿತವಾದಪ್ಪನ ವ್ಯಕ್ತಿ ಅಂಡ ಸಭಾ ಸಂಪ್ರದಾಯ ಎನ್ ನಿರೂಪಕ್ಕೆ ಅದನ್ನ ಧರ್ಮ ಪನ್ಪನ ಹೊರಟು ಆರೊಂದು ಜಿಲ್ಲೆ ಪರಿಚಯ ನೆನಕೆಲ್ಲ ಮಾತಿನ ತುಂಬ ದಿಕ್ಕದಿ ಬಂದಿಲ್ಲ. ಬಾಳ ಜಗನ್ನಾಥ್ ಶೆಟ್ಟರ್ ಮೂಜಿ ದಶಕಡ್ಲ ಹೆಚ್ಚಿನ ಕಾಲ ಪತ್ರಿಕೋದ್ಯಮ ಅರೆಗೆ ಅನುಭವ ಉಂಡು. ಈ ಮುಂಗಾರು ಪತ್ರಿಕೆಯ ಶುರುವಾಯನಂಚಿತ್ತಿನ ಅರ್ನ ಪಯಣ ಸುಮಾರು 33 ವರ್ಷ ನಿರಂತರವಾದ ಪತ್ರಿಕೋದ್ಯಮ ಒಂದು ಯಶಸ್ವಿ ಸಾಧನೆ ಮಲ್ತನ ಚಿತ್ತಿನ ವ್ಯಕ್ತಿಯಿಂದ ಬನೋಲಿ ಆತ ತಂದೆ ಪ್ರತಿಷ್ಠಿತ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಆದಪ್ಪು ಮಾಧ್ಯಮ ಅಕಾಡೆಮಿದ ಪ್ರಶಸ್ತಿ ಆದಪ್ಪು ಇಂಚ ಅವತ್ತು ಪ್ರತಿಷ್ಠಿತ ಪ್ರಶಸ್ತಿ ಅವ್ರನ್ನ ಸೇವೆಗೆ ಒಲಿದು ಬೈದೇನೆ ಅಂದ್ಕೊಂಡ್ರೆ ಬಾರಿ ಖುಷಿ ಆಗ್ಬೋದು. ಆತ ತಂದೆ ಈ ಸರ್ತಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾಧ್ಯಮ ಅಕಾಡೆಮಿದ ಒಂದು ಸದಸ್ಯ ಆದ್ಲಾರ ಕೆಲಸ ಮಂತೊಂದುಲ್ಲೇರು ಪನ್ಪನ ವಿಚಾರ ನಮಕ್ ಮಾತೆರೆಗ್ಲ ತಿರಿದುಂಡು. ಆತ ತಂದೆ ಈ ರಂಗಚಾವಡಿ ಪನ್ಪನ ಚಿತ್ತಿನ ಸಂಸ್ಥೆನ ಪುಟ್ಟುಪಾಡ್ದು ನಿರಂತರವಾದ ದಾದಮಾತ ಸೇವಾ ಯೋಜನೆ ಆತನನ್ನು ಪನ್ಪನ ಜಿಲ್ಲೆಯ ಪಕ್ಷಿ ನೋಟನ ನಿಕಲ ಮಾತಿನ ತುಂಬ ದಿಕ್ಕದಿ ಬಂದಿಲ್ಲ. 23 ವರ್ಷದ ತುಂಬು ಅಸ್ತಿತ್ವ ಬತ್ತಿನ ಚಿತ್ತಿನ ರಂಗಚಾವಡಿ ಪನ್ಪನ ಸಂಸ್ಥೆ ಸಾಹಿತ್ಯಿಕ ಸಾಂಸ್ಕೃತಿಕ ಸಂಘಟನೆ ಪ್ರತಿ ವರ್ಷ ಕಾರ್ಯಕ್ರಮ ಮಲ್ತೊಂದು ಬರೊಂದುಂಡು. ಆತ ತಂದೆ ಕುಡ್ಲದ ಟೌನ್ ಹಾಲ್ಡ್ ಆದಪ್ಪು ತುಳು ಸಾಹಿತ್ಯ ಅಕಾಡೆಮಿ ಆದಪ್ಪು ಅತಂದಂಡ ಇಲ್ಲಿ ನಮ್ಮಪ್ಪು ನನ್ನ ಚಿತ್ತಿನ ಸುರತ್ಕಲ್ದ ಬಂಟರ ಭವನಡ ಆದಪ್ಪು ರಂಗಚಾವಡಿ ಸಂಸ್ಥೆ ತನ್ನ ಕಾರ್ಯಕ್ರಮ ಮಲ್ತೊಂದು ಬರೊಂದುಂಡು. ರಂಗಭೂಮಿ ಕಲಾವಿದರು ಸಿನಿಮಾ ಕಲಾವಿದರು ಸಾಹಿತ್ಯಲು ಪತ್ರಕರ್ತರು ಆತ ತಂದೆ ಸಮಾಜಮುಖಿ ಕೆಲಸ ಮಲ್ತೊಂದು ಬರೊಂದಪ್ಪು ನನ್ನ ಚಿತ್ತಿನ ಮಸ್ತು ಜನನ್ನು ಗುರುತಿಸಾದ ರಂಗಚಾವಡಿ ಪ್ರಶಸ್ತಿನ ಕೊಡದು ಗೌರವಿಸಾದ ನನ್ನ ಚಿತ್ತಿನ ಕೀರ್ತಿ ಈ ರಂಗಚಾವಡಿ ಸಂಸ್ಥೆಗೊಂಡು. ಕರೆಣ ವರ್ಷದ ಒಂದು ಅದ್ದೂರಿ ಕಾರ್ಯಕ್ರಮ ಅಂದ್ರೆ ಸಭಾಭವನ ಚಿತ್ತಿನ ಕಾರ್ಯಕ್ರಮ ಖ್ಯಾತ ಸಂಗೀತ ನಿರ್ದೇಶಕರಾದ ಪುನಃ ಗುರು ಕಿರಣ್ ಮೇರೆಗೆ ಕರೆಣ ವರ್ಷದ ರಂಗಚಾವಡಿ ಪ್ರಶಸ್ತಿಲ ಕೊಡ್ತು ಗೌರವಿಸಾದಿ ನನ್ನ ಚಿತ್ರ ನೆಂಪುನು ಈ ವೇದಿಕೆ ಮಲ್ತೊಂದು ಈ ವರ್ಷ ಆಕಾಶವಾಣಿ ಉದ್ಘೋಷಕೆಯಾದ ಕೆಲಸ ಮಲ್ತು ನನ್ನ ಚಿತ್ತಿನ ಒರಿ ಪೆರ್ಮೆದ ಸಾಹಿತಿ ಜಾನಪದ ಸಂಶೋಧಕರು ಬರಹಗಾರರು ಮುದ್ದು ಮೂಡುಬೆಳ್ಳೆ ಮೇರಣ ಈ ವರ್ಷದ ರಂಗಚಾವಡಿ ಪ್ರಶಸ್ತಿದೊಟ್ಟಿಗೆ ನಮ್ಮ ಅಭಿನಂದನೆ ಮನ್ಪೆರಲ್ಲ ಅರೆಗೆ ಗೌರವಿಸಾರಲ್ಲ. ಸೌಮ್ಯ ಸ್ವಭಾವದ ಒಂಜಿ ಪ್ರಚಾರ ಬಯಸಂದಿನ ಸಾಹಿತ್ಯ ಕ್ಷೇತ್ರ ನಿತ್ಯ ನಿರಂತರವಾದ ಎಡೆಡ್ಡ ರೀತಿದ ಸಾಹಿತ್ಯಗಳನ್ನು ರಚನೆ ಮಾಡ್ತೀನಿ ಚಿತ್ತಿನ ಮುದ್ದು ಮೂಡುಬಿಳ್ಳೆ ಮೇರಿನ ಪರಿಚಯ ನಮಕ್ ಮಾತಿರುಗಳುಂಡು. ಈ ರಂಗಚಾವಡಿ ಸಂಸ್ಥೆ ಇನ್ಯಾರಿನ ಗುರುತಿಸಾದ ಗೌರವಿಸಾರುಂಡು. ಆತ ತಂದೆ ರಂಗಚಾವಡಿ ಸಂಸ್ಥೆದ ಮೂಲಕ ತುಳು ಸಿನಿಮಾ ರಂಗಡಿ ಏತ್ ಮಾತ ಸಿನಿಮಾ ಬಿಡುಗಡೆ ಆತಂದ್ರೆ ಸಿನಿಮಾ ರಂಗದ ಪುಟ್ಟಿ ಏಪ ಆತಂದು ತುಳು ಸಿನಿಮಾ ರಂಗದ ಸುರೂತ ಸಿನಿಮಾವು ಪನ್ಪನ ಮಾತ ದಾಖಲೆಯನ್ನು ಒಟ್ಟು ಮಲ್ತದ್ದು ತುಳು ಸಿನಿಮಾವಲೋಕನ ಪನ್ಪನ ಚಿತ್ತಿನ ಒಂಜಿ ಪುಸ್ತಕನ್ಲ ಬಾಳ ಜಗನ್ನಾಥ್ ಶೆಟ್ರು ಬರೆದು ಬಿಡುಗಡೆ ಮಲ್ದ ಚಿತ್ತಿನ ಒಂಜಿ ಉಲ್ಲೇಖನ ಮಲ್ತೊಂದು ಬಳ್ಳಿ ಶ್ರೀ ನಂದಿಕೇಶ್ವರ ನಾಟಕ ಸಂಸ್ಥೆದ ಮಾಹಿತಿಗೆ ಅಂತಲ್ಲ ಈ ರಂಗಚಾವಡಿ ಸಂಸ್ಥೆದ ಮುಖಾಂತರ ಬಾಳ ಜಗನ್ನಾಥ್ ಶೆಟ್ರು ಮಲ್ದೇರು ಪನ್ಪನ ಚಿತ್ತಿನ ವಿಚಾರನ ಸೇರಿದಿನ ಮಾತೇನ ತುಂಬದಿಕ್ಕೆ ದಿಬಂದು ರಂಗಚಾವಡಿದ ಇಡೀ ಪಯಣಗೆ ನಿಕಲ ಮಾತೇನ ಒಂದು ಆಶೀರ್ವಾದದ ಕೈತಾಟಿ ಕೊರಡು ಬಂದು ಈ ಮೂಲಕ ವಿನಂತಿ ಮಲ್ತೊಂದು ಕಾರ್ಯಕ್ರಮನ ದುಮ್ಮುಕನ ಒಂದಲೆ ತುಡಾರ ಅರ್ಲಾದ ಕಾರ್ಯಕ್ರಮಕ್ಕೆ ಉದೀಪನದ ಸಿರಿಬಲ್ಪದ ಐಸಿರಣ ದಿಂಜಾಯನ ಚಿತ್ತಿನಾರು ಡಾಕ್ಟರ್ ಸಂಜೀವ ದಂಡಕೇರಿ ವೇದಿಕೆ ನಮ್ಮೊಟ್ಟುಗೊಳ್ಳೇರು ಉದೀಪನದ ನೆಲೆಟ್ಟು ಸೇರಿದಿನ ಮಾತೇನ ತುಂಬದಿಕ್ಕೆ ಕೊಂಚ ರೆಡ್ಡು ಪಾತೆರಡು ಬಂದಿರಡ ವಿನಂತಿ ಮಲ್ತೊಂದು ವೇದಿಕೆ ರೀತಿನ ಮಾತ ಗಣ್ಯರೇ ಅಂಚಿನ ರಂಗಚಾವಡಿದ ಸಂಚಾಲಕರಾಯಿನ ಎನ್ನ ಮಿತ್ರರು ಜಗನ್ನಾಥ್ ವಾಲರೆ ಮೂಲು ಸೇರಿನ ರಂಗಚಾವಡಿ ಕಾರ್ಯಕ್ರಮ ಈ ಸಂಸ್ಥೆಗೆ ಪ್ರೋತ್ಸಾಹ ಕೊರ್ಪಿನ ಮಾತ
ಕಲಾಭಿಮಾನಿಲೆ ಸಾಧಾರಣ 23 ವರ್ಷದಂಚಿ ಜಗನ್ನಾಥ್ ಮಾಲೇರು ಮುಂದಾಳು ತನ್ನೋಡು ಈ ರಂಗಚಾವಡಿ ಕಾರ್ಯಕ್ರಮ ಪ್ರತಿ ವರ್ಷ ಮಲ್ತೊಂದಿಲ್ಲೇರು ಒಂದು ಮಂಗಳೂರದ ಟೌನ್ ಹಾಲ್ದ ಒಂದೊತ್ತು 5 ಪಕ್ಕ ಆರ್ನ ಊರುಡೆ ಮೂಲೆ ಸುರತ್ಕಲ್ ಮಲ್ಪೊಂಡು ನನ್ನ ಅಪೇಕ್ಷೆ ಆಗ್ತದೆ ಮೂಲ ಮಲ್ತೊಂದಿಲ್ಲೇರು ಒಂದು 2 ವರ್ಷ ದುಂಬು ಕುಡ್ಲಾಡು ಟೌನ್ ಹಾಲ್ದು ಈ ಸಂಸ್ಥೆ ರಂಗಚಾವಡಿ ಕಾರ್ಯಕ್ರಮ ಅಂತದ್ದು ದುಬೈದ ಕಲಾವಿದರೇನು ಕೊಂದತ್ತದು ನಾಟಕ ಬದಿನ ಒಂಜಿ ಸಂಸ್ಥೆ ಈ ಚಾವಡಿ ಒಂದು ಖಾಲಿ ಒಂಜಿ ಕಲೆಗೆ ಮಾತ್ರ ಬೇತ ಸಾಮಾಜಿಕ ಬೇತ ಚಟುವಟಿಕೆಗಳ ಪ್ರೋತ್ಸಾಹ ಕೊದ್ದು ಜನಗಳಿಗೆ ಸಹಾಯ ಮಲ್ಪೊಂಡು ಬಂದು ನಮ್ಮ ಇತ್ತ ವರದಿದೆ ನಮ್ಮ ಕೇಂದ್ರ ಅಂಚಾದು ನೆಕ್ ಮಾತೆಲ್ಲ ಸಹಾಯ ಮಲ್ಪೊಡು ಅಂಚನೆ ಇದಕ್ಕೆ ನಮ್ಮ ಜಗನ್ನಾಥ್ ಬಾಲ್ಯದ ಮುಂದಾಳು ತನ್ನೋಡು ಮಸ್ತ್ ಶ್ರಮ ಬರ್ತದೆ 23 ವರ್ಷಗಳು ದಡಪಾಡು ಮಣ್ಣು ಆತ ಸುಲಭತ್ತು ಒಂಜಿ ಸಂಸ್ಥೆನು ಭಾರಿ ಕಷ್ಟ ಬರ್ತದೆ ಮಿತ್ತುಕೊಂಡ ಇದ್ದಾರೆ ಅವನು ಒರಿಪವನ ಪೂರ ನಮ್ಮ ಕರ್ತವ್ಯ ಅಂದ ಈ ಸಂದರ್ಭಡು ಯಾದಿಗಿಲ್ಲ ಮಾತ ಇನ್ನೊಂದು ಮಾಡ್ತೇನೆ ಅಂಚಿನ ಇನಿ ಮುದ್ದು ಮೂಡು ಬೆಲೆಗೆ ಎನ್ನ ಮಿತ್ರ ಅರೆಗೆ ರಂಗಚಾವಡಿ ಪ್ರಶಸ್ತಿ ಯಾಕಂದ್ರೆ ಪಂದ್ಯರು ಈ ಪ್ರಶಸ್ತಿ ಕೆಲವು ನಮ್ಮನೆ ತಿಕ್ಕೊಂಡು ಬಂದು ಈ ಪ್ರಶಸ್ತಿ ಬಡದು ಕೆಲವು ಇನ್ಫ್ಲುಯೆನ್ಸ್ ಮಲ್ತದೆ ತೊಂದರೆ ಕೆಲವು ಕಾಸು ಖರ್ಚು ಮಲ್ತದೆ ತೊಂದರೆ ಕೆಲವು ಅಗಲು ಮಲ್ತಿನ ಸೇವೆಗೆ ಅವು ನಾಡೊಂದು ಬರ್ತದೆ ಅಗಲ ಕೈ ತಡೆ ಬರ್ಕೊಂಡು ಬರ್ಪಿನ ಒಂದು ಮೂಡು ಬೆಲ್ಲೆಗೆ ಈ ಪ್ರಶಸ್ತಿ 6 ಮಲ್ತಿನ ಸಾಧನೆಗೆ ನಾಡೊಂದು ಬತ್ತಿನ ಈ ಪ್ರಶಸ್ತಿನ ನಾನು ಪಣ್ಯರ ಭಾರಿ ಸಂತೋಷ ಪಡಪೆ ದಯ ಬಣ್ಣಗ ಮೂಡು ಬೆಲ್ಲೆ 6 ಮುಲ್ಕೇಡು ಒಂಜಿ ನಾಗ ಬ್ರಹ್ಮಸ್ಥಾನ ಉಂಡು ಕಾಂತಾಬಾರ ಪುದಾಬಾರ ಬನ್ಪಿನ ಎಂಟ್ಲ ಆದಿದ ಇಲ್ಲು ಆರ್ಲ ಅಲ್ತ ಆದಿದಾರಿ ಆಲ್ತ ಚರಿತ್ರೆನಾರು ಭಾರಿ ಪೊರ್ಲಾದ ಪುಸ್ತಕಡು ಆರು ಅಧ್ಯಯನ ಮತ್ತು ಬರೆದಿತ್ತೇರು ಒಂದೇ ವರ್ಷ ತುಂಬು ಅಲ್ತ ವಿಶೇಷ ಒಂಜಿ ಕಾರ್ಣಿಕ ಬಣ್ಣಗ ಆ ಒಂಜಿ ಕಾಂತಾಬಾರ ಪುದಾಬಾರ ಪುಟ್ಟ ಇಲ್ಲು ಅವಲ್ತ ಆಗಲೇನು ಪೆದ್ದನಾಗ ಆಗಲ ಅಪ್ಪೆ ಬಾಜಲು ಬೋಡದಿನ ತೋರ್ದಿನ ಆ ಎಲ್ಲ ಉಗ್ಗೆಲು ಪಕ್ಕ ಒಂಜಿ ವರ್ಷ ದುಂಬು ಆ ಪೆದ್ದನಾಗ ದುಂಬುದಕ್ಕೂ ನೇಲೆ ಪಾಡ್ದು ಸೆರಂಗ್ ಪಾಡೊಂದಿತ್ತಿನ ಆ ತಾಟಕೆದ ಒಂಜಿ ವರ್ಷ 1000 ವರ್ಷ ದುಂಬುದ ಮರ ಅವಳು ಇತ್ತೆಲ ಜೀವಂತವಾದ ನಮ್ಮ ಕಣ್ಣೆದುರುಡುಂಡು ಅವನು ಪೂರ ಅಧ್ಯಯನ ಮಲ್ತದು ನಮ್ಮ ಮೂಡುಬೆಲ್ಲೆ ಆರು ಭಾರಿ ಶೋಕಡು ಪುಸ್ತಕ ಬರೀತೇರು ಅಂಚಿನೇ ಅಲ್ತ ಒಂಜಿ ಪವಿತ್ರ ಬಣ್ಣಗ ಒಂಜಿ ನಾಗ ಬ್ರಹ್ಮದೇವಿಯರು ಬಂದು ಬಣ್ಣಗ ಅವು ಕಲ್ಲು ತನ್ನಾತಿಗೆ ಉಂಡಾತಿನ ಒಂಜಿ ನಾಗನ ಕಲ್ಲು ಉಂಡಾದು 5 ಬ್ರಹ್ಮನ ಉಂಡು ಬಂದು 5 ಚರಿತ್ರೆ ಉಂಡು ಅಂಚಿನೆ ರಡ್ಡು ಮೀಟ್ಲ ದೇವರ ಭಾವಚಿತ್ರ ಉಂಡು ಅಂಚಿನೊಂಜಿ ಬಣ ಸಾಧಾರಣ ನಮ್ಮ ಕುಡ್ಲದ ಉಪ್ಪುಣ ದಕ್ಷಿಣ ಉಪ್ಪುಣ ಭಾರಿ ಅಪರೂಪ ಅಂಚಿನ ಒಂಜಿ ಜಾಗದ ಅಧ್ಯಯನ ಮತ್ತು ಪವಿತ್ರ ಜಾಗದ ಅಧ್ಯಯನ ಮತ್ತು ಜನಗಳಿಗೆ ತೀರ್ಪಾದಿನ ಅಂಚಿನ ಮಲ್ಲ ವ್ಯಕ್ತಿ ನಮ್ಮ ಮೂಡುಬೆಲ್ಲೆ ಅದೇನು ಸನ್ಮಾನ ಮಲ್ಪನ ಈ ಸಂದರ್ಭಡು ಭಾರಿ ಸಂತೋಷ ಆಪುಂಡು ಇವನು ರಂಗಚಾವಡಿಗೊಂಜಿ ಎಡ್ಡ ಪುದರನ್ನುಲ ಯಾನು ಈ ಸಂದರ್ಭ ನೆಟ್ಟು ಎನ್ನಟ್ಟು ಬಾದಿರ ನಮಸ್ಕಾರ. ಸೋರ್ಮಲು ಡಾಕ್ಟರ್ ಸಂಜೀವ ದಂಡಕೇರಿ ಚಲನಚಿತ್ರ ನಿರ್ಮಾಪಕರು ಅಂಚನೆ ರಂಗಚಾವಡಿ ಸಂಸ್ಥೆ ನಿಮಿತ್ತ ಅಭಿಮಾನದಿ ಬಂದು ಅಂಚನೆ ಬಾಳ ಜಗನ್ನಾಥ್ ಶೆಟ್ಟನ ಆತ್ಮೀಯರು ಮಸ್ತ್ ಜನ ಗಣ್ಯಮಾನ್ಯರು ವೇದಿಕೆದ ದುಂಬದ ಮಾರ್ಗದಲ್ಲಿರು ಅಂಚಾದ ನಮ್ಮ ಆದರಣೀಯ ಹಿರಿಯರು ಆದಿತ್ಯ ಮುಕ್ಕಲ್ದಿ ಕಂಡಿಗೆ ಬೇಡಿ ಉಪಸ್ಥಿತಿನ ಗೌರವಿಸುವ ಒಂದಲ್ಲ ಆತ್ಮೀಯವಾದ ಸ್ವಾಗತ ಮಂತೊಂದಲ್ಲ ಅಂಚನೆ ಬಂಡರಿಯಾನ ನಾಡವರ ಮಾತೃ ಸಂಘದ ಕಾರ್ಯದರ್ಶಿ ಆದಪನ ವಸಂತ್ ಶೆಟ್ಟರ್ ನಮ್ಮೊಟ್ಟುಗಳರು ಉಪಸ್ಥಿತಿನ ಗೌರವಿಸುವ ಒಂದಲ್ಲ ಅಂಚನೆ ಹಿರಿಯ ಪತ್ರಕರ್ತರು ರಾಮಕೃಷ್ಣ ನಮ್ಮೊಟ್ಟುಗಳರು ಅರೆಲ್ಲ ಆತ್ಮೀಯವಾದ ಸ್ವಾಗತ ಮಂತೊಂದಲ್ಲ ಗುರುತಿಸುವ ಒಂದಲ್ಲ ಅಂಚನೆ IB ಸಂದೀಪ್ ಕುಲಾಲ್ ನಮ್ಮೊಟ್ಟುಗಳರು ಅರೆಗ್ಲ ಗೌರವದ ಸ್ವಾಗತ ಅತಂದೆ ಭಾಸ್ಕರ್ ರೈ ಕಟ್ಟಬೇಡು ನಮ್ಮೊಟ್ಟುಗಳರು ಪತ್ರಕರ್ತರು ಅರೆಗ್ಲ ಗೌರವದ ಸ್ವಾಗತ ಮಂತೊಂದಲ್ಲ ಅತಂದೆ ನಮ್ಮೊಟ್ಟಿಗೆ ಸುರತ್ಕಲ್ ಈ ಭಾಗದ ಮಾಧ್ಯಮ ಮಿತ್ರರು ಅಕ್ಲೆ ಮಾತಿರಗ್ಲ ಒಂಜೆ ಪಾತ್ರ ಆತ್ಮೀಯವಾದ ಚಿತ್ತನ ಸ್ವಾಗತನ ಕೊರೊಂದು ಕಾರ್ಯಕ್ರಮ ದುಮ್ಮುಕೊಡೋದಿಲ್ಲ ನನ್ನದು ಗಿನಿತಿ ಈ ಕಾರ್ಯಕ್ರಮದ ಪ್ರಧಾನ ಅಂಗ ರಂಗಚಾವಡಿ ಪ್ರಶಸ್ತಿ ಪ್ರದಾನ 2022 ಈ ವೇದಿಕೆ ನಡಪಾದು ಕೊಡೊಂದಿಲ್ಲ ವಿಶೇಷವಾದ ಈ ವರ್ಷದ ರಂಗಚಾವಡಿ ಪ್ರಶಸ್ತಿನ ಸ್ವೀಕಾರ ಮನ್ಪರಪ್ಪನಾರ್ ಮುದ್ದು ಮೂಡುಬೆಳ್ಳೆ ಸಾಹಿತ್ಯಲು ಜನಪದ ಸಂಶೋಧಕರು ಬೊಕ್ಕ ವಿದ್ವಾಂಸರು
ಅರಿನ ಸನ್ಮಾನದ ಗೌರವ ಪೀಠಗೆ ಬಾಳ ಜಗನ್ನಾಥ್ ಶೆಟ್ಟಿ ಸ್ವಾಗತ ಮನ್ಪಡು ಪಡೆದು ವಿನಂತಿ ಮಾಡ್ತಂದಿಲ್ಲ. ಮುದ್ದು ಮೂಡುಬೆಳ್ಳ ಮೆರಿನ ಸನ್ಮಾನದ ಗೌರವ ಪೀಠಗೆ ಬಾಳ ಜಗನ್ನಾಥ್ ಶೆಟ್ಟಿ ಸ್ವಾಗತ ಮನ್ಪಡು ಬಂದಕ್ಕೆ ಏನೊಂದಿಲ್ಲ. ರಂಗಕರ್ಮಿಲು ಆಜಿ ದಶಕಡದಲ ಹೆಚ್ಚಿನ ಕಾಲ ನಾಟಕ ರಂಗಭೂಮಿಡು ಕಲಾವಿದೆಯಾದ ಸೇವೆಯನ್ನು ಮಾಡಿದ ನನ್ನ ಚಿತ್ತನ ವಿ.ಜಿ. ಪಾಲ್ ಮೇಲಿನ ಅಭಿನಂದನೆದ ಪಾತ್ರನ ಸೇರಿದ ಮಾತಿರೋದು ಬದುಕು ದೀವೋಡು ಬಂದು ಇಡಕ್ಕೆ ಏನೊಂದಿಲ್ಲ. ಪೆರ್ಮೆದ ಬಂಟರ ಸಂಘ ಸುರತ್ಕಲ್ ನೆತ್ತ ಈ ಪವಿತ್ರ ವೇದಿಕೆಡಿ ರಂಗಚಾವಡಿದ ಕಾರ್ಯಕ್ರಮ ಅಂತೂ ಬೈದಿನ ಆಶೀರ್ವಾದ ಮಲ್ಪರ ಬೈದಿನ ಎಡ್ಡೆ ಮನಸ್ಸುಲೆಗೆ ನಮಸ್ಕಾರ. ಉಡುಬೆಳೆನ ಬಗ್ಗೆ ದಂಡಕೇರಳ ಬೊಕ್ಕ ನಿತೇಶಲವಂತೆ ಪಂಡೇರಿ ಕೆಲವು ಬೆರ್ಕಿದಿನೇನು ಪೆಚ್ಚಿದ್ದು ನಾನು ಪಂಪೆ ಕೆಲವು ಬೆರ್ಕಿದ್ದು ಹೋತುಂಡು ಮಲ್ಲೇಜ್ ಅರೆ ಮಲ್ಲ ಸಾಧಕ್ಕೆ ಉಡುಪಿ ಇದು ಗೀತಾಚಾರ್ಯನ ಉಡುಪಿ ಇದು ಕನಕನ ಗೊಲಿದ ಶ್ರೀ ಕೃಷ್ಣನ ಪವಿತ್ರ ಮಣ್ಣಿದು ಅಂಚಿನ ಆ ಉಡುಪಿನ ಒಂದು ಗ್ರಾಮಾಂತರ ಪ್ರದೇಶ ಬೆಳ್ಳೆ ಮೂಡು ಬೆಳ್ಳೆ ಪಡು ಬೆಳ್ಳೆ ಮೂಡು ಬೆಳ್ಳೆ ಅವಳು ಒಂದು ಆಣು ಬಾಲೆ ಪುಟ್ಟುಂಡಿ ಅಲ್ಪ ಭಾರಿ ಸಮಯದ ಪಕ್ಕ ಆ ಊರು ಆಣು ಬಾಲೆ ಪುಟ್ಟಿನಿ ಭಾರಿ ಕಮ್ಮಿ ಊರಕ್ಕೆ ಮಾತ್ರ ಸಂತೋಷ ಆಡಿ ಇಲ್ಲದಕ್ಕೆ ಸಂತೋಷ ಆಡಿ ಮಾಟ ಬಾಲಿನತು ವರ ಎಲ್ಲ ಬರ್ತೀರಿ ಮುದ್ದು ಬಾಲೆ ತೆಲಿಕೆ ನೆಲಿಕೆ ಮುದ್ದು ಬಾಲೆ ಮಾತೆಲ್ಲ ಪುಗಾಡ್ತೀರಿ ಪುಗಾರೆ ಬಂಡೇರಿ ಪೋಯಿರಿ ಮುದ್ದು ಬಾಳೆಗಿತ್ತ ತೊಟ್ಟಿಲ್ ಬಣ್ಣ ಬಂದು ಪುದರ ಅವಡತ್ತ ಮುದ್ದು ಬಾಳೆಗೆ ಅದಕ್ಕೆ ಬತ್ತಿನ ಕೊಲ್ಬಣ್ಣರಿಗೆ ಪುದಾರ್ದಾದ ದೀಪಿನಿ ಮುದ್ದು ಉಂಡು ನೀಲೆ ಮುದ್ದು ಬಣ್ಣ ಮಸ್ತ್ ಕರೆಕ್ಟ್ ಮುದ್ದು ಉಂಡು ಮೂಡು ಬೆಳ್ಳೆದ ಮುದ್ದು ಬಾಲೆ ಮುದ್ದು ಮೂಡು ಬೆಳ್ಳೆ ಬಂದು ಆನೆಗೆ ಬೊಕ್ಕ ಮುದ್ದು ಬೆಳ್ಳೆರು ಮೂಡು ಮುದ್ದು ಬೆಳ್ಳೆ ಪುದರಡು ಲೋಕಡು ಪುಗರ್ತ ಪಡೆಯರು ಅದೇ ಮುಡುಗರೆ ಸರಿ ಆಯ್ತಾ ಮುದ್ದು ಇರ್ತಾರೆ ಅಪ್ಪಾಗ ಆಯ್ತಾ ಏಜ್ ನಂಗೆ ಮಾತ ಸ್ವಲ್ಪ ಹಚ್ಕೊತ್ತಾಯಿನ ಹಚ್ಕೊತ್ತೀರಿ ಹೆಲ್ಪ್ ಹುಟ್ಟಾಡಿ ಸರಿ ಇಲ್ಲಾಡಿ ಕೃಷಿತ ಬದುಕು ಅಪ್ಪಮ್ಮೆ ಕಷ್ಟೋಡು ಬೆನ್ನಿ ಬೇಲೆ ಬೆಂಡಿದಿ ಬಾಲೆಗೆ ಕಲ್ಪೇರಿ ಬಾಲೆ ಮಲ್ಲಾಂಡಿ SSLC ಮುಟ್ಟ ಬಾರಿ ಬಂಗುಡು ಕಲ್ತಿಂಡಿ ನನ್ನ ಬರವನು ದುಂಪೊಣಿ ಪನ್ನಾಗ ಪಣವುದ ಒಂಚೂರು ತೊಂದರೆ ಇತ್ತಿಂಡಿ ಆಂಡಲ ಸಮಾಜ ವ್ಯಕ್ತಿ ಅವಡೊಂದು ಮೂಡು ಬೆಳ್ಳಿರಿ ಮನಸ್ಸಿಗೆ ದೃಢ ಸಂಕಲ್ಪ ಮಲ್ತದೆ ಬರವನು PUC ಮುಟ್ಟ ಮಲ್ತೀರಿ ಐದು ಬಕ್ಕಲ ಮನಸ್ಸಿತ್ತಂದು ಮನಂತ ಕಲ್ಪೊಂದು ಆಂಡ ಪಣವು ಬಕ್ಕಲ ಅಡಚಣೆಕೊಂಡು ಅವಳು ಮೂಲು ಕೆನ್ನೆ ಬೇಲೆ ಮಲ್ತೀರಿ ಕಡೆಗೆ ಒಂದು ದಿನ ಬೊಂಬೈಗೆ ರಟ್ಟಿ ದುಂಬು ಬೊಂಬೈಗೆ ಪೋಪಿ ಮಲ್ಪಿನಮ್ಮ ದುಂಬು ಬೊಂಬೈಗೆ ರಟ್ಟಿ ಬೊಂಬೈಗೆ ಅಂತ ಬೊಂಬೈಗೆ ರಟ್ಟಿರಿ ಅವಳು ಮೂಲು ಎಲ್ಲೆಲ್ಲೇ ಬೇಲೆ ಮಲ್ತದೆ ಕಡೆಗೆ ಅರಗಿ ಒಂದು ಕೋಟದ ಇಲಾಖೆಡಿ ಬೇಲೆ ತಿಕ್ಕಿಂದು ಕೋಟದ ಇಲಾಖೆಡಿ ಬೇಲೆ ಇತ್ತಿಲ್ಲ ಕಾಣಿ ನಲಲಾತ್ ಬರವು ಸರವು ಕಲ್ತೇರಿ ಮೂಡು ಬೆಳೀರಿ ಐದು ಬೊಕ್ಕ ಕಾರಣ ಅಂತೋಡು ಆರಿ ಊರಿಗೂ ಬರಡಾಂಡಿ ಬೊಂಬಾಯಿ ಬೆಂಗಳೂರು ಕುಡ್ಲ ಇಂಥ ಬೇರೆ ಕಡಿಟ್ಟು ಬೇರೆ ಮಲ್ತದೆ ಈ ಮಧ್ಯೋಡು ವಿದ್ಯಾಭ್ಯಾಸವನ್ನು ಮುಂದುವರಿಸಿರಿ ಸಮಾಜಶಾಸ್ತ್ರಡು MA ಮಲ್ತೀರಿ ಊರುಡು ಮೈಸೂರು ಮುಕ್ತ ವಿಶ್ವವಿದ್ಯಾಲಯಡು ಪತ್ರಿಕೋದ್ಯಮದ ಬಗ್ಗೆ ಸ್ಟಡಿ ಮಲ್ತೀರಿ ಆ ಕಂಪ್ಲೀಟ್ ಮಲ್ತೀರಿ ಆ ಕೋರ್ಸುನು ಕುಡ್ಲದ ಸಂತ ಅಲೋಸಿಸ್ ಕಾಲೇಜ್ ಕೊಂಕಣಿ ಸ್ನಾತಕೋತ್ತರ ಡಿಪ್ಲೊಮಾ ಮಲ್ತೀರಿ ಕಡೆಗೆ 1984 ಕೇಂದ್ರ ಸರ್ಕಾರದ ಅಧೀನಡು ಪುನಃ ಆಕಾಶವಾಣಿ ನೆಟ್ಟಿ ಬೇಲೆಗೆ ಸೇರಿಯರು ಹಿರಿಯ ಉದ್ವೇಷಕರಾದ ಇಂಚೊಪ್ಪಗೂ ರಿಟೈರ್ಡ್ ಆಯ್ರಿ ಆಕಾಶವಾಣಿ ಬೇಲೆ ಮಲ್ಪನಾಗ ತುಳು ಸಿನಿಮಾ ನಾಟಕ ರಂಗದ ಬಗ್ಗೆ ಬೇತೆ ಕಲಾವಿದರನ್ನು ಎತ್ತಿದ್ದು ಚರ್ಚೆ ಮಾಡ್ತೀರಿ ಆಯ್ತಾ ಸೀಪೆ ಕೈಪೆಯನ್ನು ಪಟ್ಟೊಂಡು ಜನಮಾನಿಗೆ ಕೈಪೈನಾರಿ ನಮ್ಮ ಮುದ್ದು ಮೂಡುಬೆಳ್ಳೆ ಐದು ಬೊಕ್ಕ ಇತ್ತ ನಮ್ಮ ದಾದ ಪಂಡು ಕ್ರಾಂತಿ ಮಂಗಳೂರು ಕ್ರಾಂತಿ ಕೋಡೆಲ ಒಂದು ಕಾರ್ಯಕ್ರಮ ಆದರೆ ಬ್ರಿಟಿಷರ ವಿರುದ್ಧ ಹೋರಾಡಿನ ಕೆದಂಬಾಡಿದ ಅಂಚಿನ ಒಂದು ಘಟನೆ ವಿಕಿರಣ ಕಟ್ಟೆಡಿ ಆರಿತ್ತದೆ ಐತ ಆಧಾರಡು ಮಂಗಳೂರು ಕ್ರಾಂತಿ ಪಂಪುನ
ಪ್ರಭಾಕರ್ ನಿರ್ಮಾರ್ಗರ ಬರೆಯಿನ ಒಂದು ನಾಟಕನು ರಾಜ್ಯ ಮಟ್ಟದ ಆಕಾಶವಾಣಿ ಸ್ಪರ್ಧಾ ನಾಟಕವು ಮೇರೆ ನಿರ್ಮಾಣ ನಿರ್ದೇಶನ ಮಾಡ್ತದೆ ಕಡ್ಪುಡಿಯರಿ ಐತೆ ಸುರೂತ ಇನಾಮನು ಮೊದ್ದು ಮೂಡುಬಳ್ಳೆ ಗೆಲ್ತಿ ಬರ್ತೇರಿ ಒಂದು ಬಾರಿ ಸಂತೋಷ ಸಂಗತಿ ಅಂಚನೆ ರಾಷ್ಟ್ರ ಮಟ್ಟದ ಒಂದು ಆಕಾಶವಾಣಿ ಸ್ಪರ್ಧೆಡ್ಲ ಮೇರೆ ನಿರ್ಮಾಣ ನಿರ್ದೇಶನ ಮಾಡ್ತಾರ ಪದ ಪಾರ್ಧನಾ ಪನ್ಪನ ಒಂಜಿ ರೂಪಕಗಳ ಅಂತ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಲ ಬೈದಿನ ಅವು ಬಾರಿ ಪೇರ್ಮೆ ಮಂದಿನಂಗೆ ಸಾಹಿತ್ಯ ಅದು ಕವಿ ಅದು ಸಂಘಟಕ ಅದು ಸಂಶೋಧಕ ಅದು ನಟೆ ಅದು ನಾಟಕಕರ್ತೆ ಅದು ಬಹುಮುಖ ಪ್ರತಿಭೆಡಿ ಮೆನ್ಕಿನಾರು ಮುದ್ದು ಮೂಡುಬೆಳ್ಳಿ ಯಾನ್ ಎನ್ನಡ್ದು ಪನಂದೆ ನಮ್ಮ ಮಾತೆರ್ಲ ಒಂಜಿ ಎನ್ನ ಈ ಸಾಧನೆ ಪಿರಾಡು ಮಸ್ತ್ ಜಂತ ಬೆರಿತಾಂಗೊಂಡು ಬೆಗರ ಪಸಂಡು ಪಂದು ತನ್ನ ಉಲೈಡೆ ಯಾನು ದಾಲತ್ತು ಪನಂದು ಆರು ಬದುಕೆ ಕಟ್ಟಿದಿನಾರು ಬಹುಶಃ ಕೋಟಿ ಚೆನ್ನೈಯ ಸಿನಿಮುಡ್ಲ ಒಂದು ಯಾಸ ಪಾಡ್ದು ತಲವಾರು ತಿರುಗಾದಾರು ಒಂದೊಂದು ಸುದ್ದಿಲ ಕೇಂಡೆ ಅಂದೆ ಮೂಡುಬೆಳ್ಳೆ 73 ರಿಲೀಸ್ ಆಯ್ನ ದುಂಬುದ ಕೋಟಿ ಚೆನ್ನಯ ವಿಶ್ವಕುಮಾರ್ನ ಕಟ್ಪಾಡಿದ ಮುದ್ದು ಸುವರ್ಣ ಇರ್ಮಲ್ತೇನ 1973 ರಿಲೀಸ್ ಆಯ್ನ ಅಂಚನೆ ಬೇರೆ ಬೇರೆ ಸಾಹಿತ್ಯ ಸಂಸ್ಕೃತ ಮರಗಿಲ್ದು ಬೇಲೆ ಮಲ್ತದೆ ಸಂಶೋಧನೆ ಮಲ್ತದೆ ತುಳು ರಂಗಭೂಮಿದ ಬಗ್ಗೆ ಕ್ಷೇತ್ರ ದರ್ಶನ ಮಲ್ತದೆ ಬೇರೆ ಬೇರೆ ಮಾಹಿತಿನ ಪಡೆದು ತುಳು ರಂಗಭೂಮಿ ಒಂದು ಅಧ್ಯಯನ ಪನ್ಪನ ಗ್ರಂಥ ಬರೆಯರಿ ತುಳು ನಾಟಕ ರಂಗ ಒಂದು ಅವಲೋಕನ ಪನ್ಪುನ ಒಂದು ಗ್ರಂಥಲ್ಲ ಮೂಡುಬೆಳ್ಳೆ ಬರೀತೀರಿ ಅವತ್ತಂದೆ ಆಕಾಶವಾಣಿ ಉಪನಗರಿ ಬೇತೆ ಬೇತೆ ಕಾರ್ಯಕ್ರಮದಲ್ಲಿ ಭಾಗವಹಿಸೊಂದು ಉಪನ್ಯಾಸಕ್ಕೆ ಅದು ಅವ್ರ ಕವಿ ಅದು ಸಾಹಿತ್ಯ ಅದು ಮಲ್ಲ ಪುದರ್ ಮಲ್ತಿನಾರು ಮುದ್ದು ಮೂಡುಬೆಳ್ಳೆ ನಾಟಕ ಪ್ರಶಸ್ತಿ ಮೇರೆ ಬಹುಶಃ ಕನಿಷ್ಠ ಒಂದು 100 ಪ್ರಶಸ್ತಿನ ಪಡೆದು ನಾವು ಪಟ್ಟಿ ಮಲ್ಲೊಂಡು ಮೂಡುಬೆಳ್ಳೆರ ತಪ್ಪೇನು ಸಮಯದ ಪನೀತ ಅವಕಾಶ ಕಮ್ಮಿ ಉಂಡು ಈ ಪಾತ್ರ ಒಂದೇನು ಮಾತ್ರ ನೆನಪು ಮಾಡ್ತದ್ದು ಇಂಗ್ಲೆಗ್ ಹೊರ ತೆರಪಾಲೆ ಅಂಚ ಇಂಚೊಪ್ಪು ಒಂದು 2 ವರ್ಷದ ತುಂಬು ಕರ್ನಾಟಕ ಸರ್ಕಾರದ ಮಂಗಳೂರು ವಿಶ್ವವಿದ್ಯಾಲಯದ ನಾರಾಯಣ ಗುರು ಅಧ್ಯಯನ ಪೀಠ ನೆತ್ತ ಕಡೀರ್ದ ಬಂಡ ಸುರೂತ ನಿರ್ದೇಶಕರಾದ ಮೂಡುಬೆಳ್ಳೆ ಅವಳು ಬೆನ್ನಿ ಬೇಲೆ ಬಂತೇರಿ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಬಗ್ಗೆ ಇಡೀ ದೇಶ ಸಂಚಾರ ಮಾಡ್ತದೆ ನಾರಾಯಣ ಗುರುಕುಲು ಓಲೋಲು ಪೋತೇರಿ ಅದ್ರ ಬಗ್ಗೆ ದಾದ ಈ ದೇಶೋಡು ಆಟ ನೆನಪು ಮಾಡ್ಕೊಂಡು ಕೆಲಸಗಳು ಒಂದು ಅಡೆ ಮಾತಬಹುದು ಶಿವಗಿರಿಗೆ ಹೋದು ಅದ್ರ ಬಗ್ಗೆ ಅರಿವಿನ ಬೆಳಕು ಪನ್ಪುಣ ಒಂದು ಗ್ರಂಥನ ಬರೀತೀರಿ ಅವತ್ತಂದೆ ಬ್ರಹ್ಮಶ್ರೀ ನಾರಾಯಣ ಗುರು ಪನ್ಪುಣಲ ಒಂದು ಗ್ರಂಥ ಬರೆದು ಹೊಗಡ್ತೆ ಪಡೆತಿನಾರು ನಮ್ಮ ಮೂಡುಬೆಳ್ಳೆ ಇಂಚಿನ ಒಂದು ಮೂಡುಬೆಳ್ಳೆಗೆ ಇನಿ ರಂಗ ಚಾವಡಿದ ಸರ್ ಬಲ್ಲಿ ಎಲ್ಲೇ ತಮ್ಮನ ಅಂಡ 3 ಸೇರ್ದಿನ ಮಾತ್ರ ಮಲ್ಲ ಮನಸ್ಸು ಇರ್ನ ಸಾಧನದ ಪಟ್ಟಿ ತುಯ್ಯಾನಿ ಮಸ್ತ್ ನೆಟ್ ಸಾಧನಗಳು ನನಗೆ ಬ್ರೇಕಿಂಗ್ ನ್ಯೂಸ್ ಆದ ಬಂಡ ನಿಖಲೆ ಮಾತ ತಿರುಗಿ ತಿಲಕ ವಿಜಯಕುಮಾರ್ ಕೊಡಿಯಾಲ್ ಬೈಲ್ನ ಪುಗರ್ತೆದ ಲೋಕರ್ಮ ಪುಗರ್ತೆ ಪಡೆಯಿನ ಶಿವದೂತೆ ಗುಳಿಗೆ ಕನ್ನಡೋಡು ಪ್ರದರ್ಶನಕ್ಕೂ ಬರೆಯರುಂಡು ಆ ಕನ್ನಡ ವಿಭಾಗದ ಭಾಷಾಂತರನು ಮೂಡುಬೆಳ್ಳೆ ಸರ್ ಮಂತ್ರಿಯರು ಬಂತನ ಬಾರಿ ಹೆಮ್ಮೆ ಪಡಪೆ ಸಂಭಾಷಣೆ ಮೂಡುಬೆಳ್ಳೆ ಬರುತ್ತೇರಿ ಒಂದು ನಿಜವಾಯಿನ ಅವರಿಗೆ ಸಾಧಕನ ಪಿರವಡು ಗಾಢಮತ ಶಕ್ತಿ ಉಂಡು ಉಂಪಿಡೇನು ಮೂಡುಬೆಳ್ಳೆ ತೋಜದು ಕೊಡ್ತೀರಿ ನಡೆದು ತುಂಬ ಫೋನ್ ಮಲ್ತೆ ಓಲ್ಲರೆ ಮೂಡುಬೆಳ್ಳೆರೆ ನಮ್ಮ ಕಾರ್ಯಕ್ರಮದ ನೆನಪುಂಡತ್ತಿ ಅಂದು ನಾನು ತಿರುಪತಿ ಉಳ್ಳೆ ಅಲ್ಲಿ ಪಾಲ್ರೆ ಪೇಪರ್ ಮಸ್ತ್ ಎನ್ನ ಬಗ್ಗೆ ಬರಂಗುಂಡು ಟಿವಿಡ್ಲ ಬರಂದುಂಡು ಬಟ್ ಆ ಶಬ್ದಗಳಿಗೆ ನಾನು ಅರ್ಹತೆ ಉಳ್ಳೆನ ಇದ್ದ ಅಂದು ಎಂಕು ಗೊತ್ತಿಜಿ ಎಂಕು ಪೋಡಿಯ ಒಂದುಂಡು ಅದಕ್ಕೆ ಅರ್ಹತೆ ಒಳ್ಳೆನಿದ್ದೇನೆ ಅಂದ್ರೆ ತಿಮ್ಮಪ್ಪಡಕ್ಕೆ ಇಲ್ಲ ತಿಮ್ಮಪ್ಪಣ್ಣೆ ಪನ್ಪೇರಿ ಇದಕ್ಕೆ ಬಂಡೆ ಏರು ತಿಮ್ಮಪ್ಪೇರಿ ಗಿರಿಕ್ಷೇತ್ರ ತಿಮ್ಮಪ್ಪ ತಿರುಮಲೆ ತಾ ಹರಿ ಗೋವಿಂದ ತಿರುಪತಿದ ಅವು ಈ ಕಾರ್ಯಕ್ರಮ ಹೊರಳುಡು ನಡೆದು ಬರಡಿ ವೇದಿಕೆಡಿ ಆನಿಪುನ ಮಾತ ಬೆನ್ನೇರಿ ಕಲಾವಿದರಿ ನಮ್ಮನ್ನು ಆಶೀರ್ವಾದ ಮಲ್ಪರವತ್ತಿನ ಮಾತ ಕಲಾ ಪೋಷಕರಿಗಳ ಆ ತಿರುಪತಿ ತಿಮ್ಮಪ್ಪಿ ಆರೋಗ್ಯ ಭಾಗ್ಯ ಕೊದ್ದು ಇಂಚನೆ ಕಲಾವಿದರಿಗೆ
ಪ್ರೋತ್ಸಾಹ ಕೊರ್ಪನ ಒಂದು ಶಕ್ತಿ ತಿಮ್ಮಪ್ಪೆ ಕೊರಡೊಂದು ಪಂಡರಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ 100 ವರ್ಷ ಅವಧಿರ ಸದಸ್ಯ ಪುನಗಲ ಯಾನ್ಲಾರನ ಒಟ್ಟಿಗೆ ಇದ್ದೆ ಅದರ ಅನುಭವವನ್ನು ಪಟ್ಟವನ್ನು ನನಗೆ ಒಂದು ಅವಕಾಶ ತೆಗೆದೆ ಅಂಜನೆ ವಿಶ್ವಕುಮಾರ್ ಪ್ರಶಸ್ತಿ ಕರ್ನಾಟಕ ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರತಿಭೇತ ಒಂದು 100 ಪ್ರಶಸ್ತಿಗಳು ಪಡೆದಿನಾರು ಮೂಡು ಬೆಳ್ಳೆ ಮಸ್ತೇನ ಕೇಂದ್ರಕ್ಕೆ ಜಗನ್ನಾಥ ಶೆಟ್ಟರ್ ಬಾಲೆಡ ಅವು ಎಂಚ ಕರೆಕ್ಟ್ ಫೋನ್ ಮಾರ ಆರು ಒಂದು ಮೂಲೇಡಿ ಅರುಣಾತಿಗೆ ಯಾರು ಎತ್ತಿನಾರು ಎಂತ ಸೆಲೆಕ್ಟ್ ಮಾಡ್ತಾರೆ ಬೆಸ್ಟ್ ಸೆಲೆಕ್ಷನ್ ಬಾಳೆನಿಗೆಲ್ಲ ಮೂಡು ಬೆಳ್ಳೆ ಪಂಪರಂಜು ಪುದಾರ್ ನಮ್ಮ ನಡುಟುಂಡು ವಾ ಅಹಂಕಾರ ಆಡಂಬರ ಚೆನ್ನತ್ತು ಎರನ ಬಗೆಲ್ಲ ತುಚ್ಚನದ ಪಾತೆರಂದಿನ ಮೂಡು ಬೆಳ್ಳೆ ಸರ್ ಇರಗೆ ಎಂಗಲ್ನ ರಂಗಚಾವಡಿ 22ನೇ ವರ್ಷದ ಉಡಲು ಉರ್ಕಾರ್ದಲ್ಲಿ ಮಾತ ಗಣ್ಯರನ್ನ ಬೆನ್ನೆರನ್ನ ಒಟ್ಟು ಸೇರಿಗೆಡೆ ಮಲ್ಪನ ಈ ಎಲ್ಲ ಸಮ್ಮನ ಬಲ್ಮನ ಪ್ರಶಸ್ತಿ ಪ್ರದಾನ ಅಂಡ ಒಂದೆಟ್ಟು ಸೇರಿದ ಮಾತ ಮನಸ್ಸುಲು ಮಲ್ಲ ಪ್ರೀತಿಗೆ ಸ್ವೀಕಾರ ಮಾಡಿದ್ರು ಎಂಗಳಿಗೆ ಸಾಕಾರ ಕೊರಡೊಂದು ನನ್ನವರ ಎರೆಗೆ ಅಂಚನೆ ಅಕ್ಷರ ಬ್ರಹ್ಮಿ ಕಲಾ ಸರಸ್ವತಿ ಎರೆಗೆ ಇನ್ನ ಬರೋದ ಬಂಡಸಾಲಡಿ ನನ್ನಲಾಟ ಅಕ್ಷರಗಳು ಪಿಟಾಯಿ ಬರೆದುಕೊಂಡು ಆಶೀರ್ವಾದ ಮಲ್ಪಡೊಂದು ರಂಗಚಾವಡಿ ತುಳುನಾಡದ ಮಾತ ದೇವರನ್ನೆಲ್ಲ ಈ ಹೊರತು ಪ್ರಾರ್ಥನೆ ಮಾಡ್ಕೊಂಡು ನಮಸ್ಕಾರ. ಸೊನ್ಮೆಲು ವಿಜಿ ಪಾಲ್ರೇಗ್ ಅಂಚನೆ ನಮ್ಮೊಟ್ಟಿಗೆ ತೆಲುಗು ಚಿತ್ರ ಸಿನಿಮಾ ನಟನೆ ಮಲ್ದಿನ ಚಿತ್ತಿನೊಂಜಿ ಕಲಾವಿದ ಶ್ರೇಷ್ಠೆ ಸುಮನ್ ನಮ್ಮೊಟ್ಟಿಗೊಲ್ಲೇರು ಅರೆಗೆ ನಿಕಲ ಮಾತಿನ ಜೋರೇನ ಕೈತಟ್ಟಿದೊಟ್ಟಿಗೆ ಆತ್ಮೀಯವಾದ ವೇದಿಕೆಗೆ ಸ್ವಾಗತ ಅಂತಂದಲೆ ಬಹಳ ಜಗನ್ನಾಥ ಶೆಟ್ಟರ್ ವೇದಿಕೆಯಲ್ಲಿ ತೊಂಬರು ಬಂದು ವಿನಂತಿನಿ ಅಂತಂದಲೆ ಅವರಿಗೆ ಯಾರದ ಧಾರಣದೊಟ್ಟಿಗೆ ಹಾರಾರ್ಪಣೆದೊಟ್ಟಿಗೆ ಫಲವಸ್ತುನ ಪ್ರಧಾನಮಂತ್ರಿಯೊಟ್ಟಿಗೆ ವಿಶೇಷವಾಯಿನ ಚಿತ್ತಿನ ರಂಗ ಚಾವಡಿ ಪ್ರಶಸ್ತಿ ನೆಂಪದ ಕಾಣಿಕೆನ ಪ್ರಧಾನ ಮಂತ್ರಿ ಈ ವೇದಿಕೆ ಕೊರಡು ಬಂದು ವಿನಂತಿ ಮಾಡ್ಕೊಂಡಲೆ ನಮ್ಮ ಡಾಕ್ಟರ್ ಸಂಜೀವ ದಂಡಕ್ಕೆ ಅದು ಈ ಸನ್ಮಾನ ಸಲ್ಲಿಕೆ ಮಾಡ್ಕೊಂಡು ಬಂದಕ್ಕೆ ಏನೊಂದಿಲ್ಲ ವೇದಿಕೆ ಮಾತ್ರ ಗಣಿತ ಮಾತಿರಲ್ಲ ಜೊತೆ ಅವರು ಚಾವಡಿ ಪ್ರಶಸ್ತಿ 2022 ಪ್ರಧಾನ ಸಮಾರಂಭ ಈ ವೇದಿಕೆ ನಡಪ ಹೊಂದಿಲ್ಲ ಮುತ್ತು ಮೂಡುಬೆಳ್ಳೆ ಏನ ಸಾಹಿತ್ಯ ಕ್ಷೇತ್ರದ ಕೊಡುಗೆಗೆ ಬೋಡಾದ ಈ ವೇದಿಕೆ ಗುರುತಿಸಾದಿರನ ಗೌರವಿಸ ಹೊಂದಿಲ್ಲ ಏನ ನನ್ನ ತುಂಬದ ಜೀವನದ ಸಾಧನ ನಿರಂತರವಾದ ಪಡು ಅನಾಥ್ ಬರಹಲು ಮನಮಲ್ಲ ಕೃತಿಕಲು ಏನ ಕೈದು ಮೂರ್ತಿ ಬರಡು ಬಂಧನ ಚಿತ್ತಿನ ಆಶಯನ ದುಂಬುದಿ ಒಂದು ಸೇರುನಿನ ಚಿತ್ತಿನ ಮಾತ ಕಲಾಭಿಮಾನಿ ಬಂಧುನ ಪರವಾದ ಸೇಜಿನ ಮಾತ ಬಂಧು ಮಿತ್ರನ ಪರವಾದ ಈ ಎತ್ತರದ ಮಿತ್ರ ಚಾವಡಿರನ ಗೌರವಾರ್ಪಣೆ ಮಲ್ತೊಂದಿಲ್ಲ ಸೇರಿನ ಮಾತೆ ಒಂದು ರಡ್ಡಿಕೆ ಒಟ್ಟು ಮಲ್ತು ಜೋರಾದ ಕೈತಾಡಿದ ಗೌರವ ಮುದ್ದು ಮೂಡು ಬೆಳ್ಳೆ ಮೇರೆಗೆ ಸಲ್ಲಿಕೆ ಮನ್ಪಡು ಪಡೆದು ವಿನಂತಿ ಮಲ್ತೊಂದಿಲ್ಲ ಸರಳ ಸಜ್ಜನಿಕೆ ನಯ ವಿನಯದ ವ್ಯಕ್ತಿ ಮುದ್ದು ಮೂಡುಬೆಳ್ಳೆ ಇದಕ್ಕೆ ಮಡಿತ ಕಾಯ್ದೆಲಕ್ಕೆ ತಂದು ನಿರಂತರವಾದ ಸಾಹಿತ್ಯ ಕ್ಷೇತ್ರಗಳು ಜನಪದ ಕ್ಷೇತ್ರಗಳು ತನ್ನ ಸೇವೆನ ಮಲ್ತೊಂದುಲ್ಲೇರು ಅವರ ಸೇವೆನ ಗುರುತಿಸಾದ ಬಹಳ ಜಗನ್ನಾಥ ಶೆಟ್ರು ಮುದ್ದು ಮೂಡುಬೆಳ್ಳೆ ಇರೇ ಮೆರಣ ಇನಿತ ಈ ವೇದಿಕೆ ಈ ವರ್ಷದ ರಂಗ ಚಾವಡಿ ಪ್ರಶಸ್ತಿ ಗೌರವಿಸುವ ಒಂದೊಂದು ತೆರೆತಗ್ಗಾದ ಸೊಲ್ಮೇನ ಸಂದಾಯತ ಮಲ್ತೊಂದಿಲ್ಲ ಚಲನಚಿತ್ರ ನಟಿ ಕಲಾವಿದರು ಸುಮನ್ ಇರ್ಲ ಸನ್ಮಾನದ ಗೌರವ ಪೇಟೆಗೆ ಸ್ವಾಗತ ಮಾಡ್ತೊಂದಿಲ್ಲ ಇನಿತ ದಿನ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಜೊತೆ ಚಿತ್ತಿನ ಎರಗು ಜಿಲ್ಲೆಯ ಗೌರವಾರ್ಪಣಿಕಲು ಈ ವೇದಿಕೆ ಸಲ್ಲಿಕೆ ಮಾಡ್ತೊಂದಿಲ್ಲ ನಾಯಕ ನಟಿಯಾದ ಪೋಷಕ ಪಾತ್ರ ಆದಪ್ಪು ಕಳಪಾತ್ರ ಆದಪ್ಪು ಮಾತಿಗಳ ಜೀವ ತುಂಬಿನ ಅಭಿನಯ ಮಾಡ್ತಂದು ಅವೇತು ತಮಿಳದ ಸೂಪರ್ ಹಿಟ್ ಚಿತ್ರ ನಡೆ ಈ ಪ್ರಧಾನ ಭೂಮಿಕೆ ಅಭಿನಯ ಮಾಡಿದ ಚಿತ್ತಿನ ಕಲಾವಿದೆ ಮಲಯಾಳಂ ಆದಪ್ಪು ತಮಿಳು ಆದಪ್ಪು ಕನ್ನಡ ಆದಪ್ಪು ಹೆಚ್ಚಿನ ಚಿತ್ರ ನಮ್ಮ ಮಾತಿರ ತೂತು ಚಿತ್ತಿನ ಚಿರಪರಿಚಿತವಾದಪ್ಪು ಚಿತ್ತಿನ ಮೋನೆ ಮೇರೆ ಮೂಲತಃ ನಮ್ಮ ಕುಡ್ಲದಾರ ಅಂಡ ಇತ್ತು ಪುನಃ ಹೈದರಾಬಾದ್ ಅಂಚಾದ ನಮಕ ತುಳುವರಿಗೆ ಮಾತೆರಗಳೊಂಜಿ ಪೆರ್ಮೆ ಈ ರಂಗ ಚಾವಡಿ ವರ್ಷದ ಪರ್ವ ಈ ಕಾರ್ಯಕ್ರಮ ಒರಿ ಶ್ರೇಷ್ಠವಾದ ಚಿತ್ತಿನ ರಂಗಭೂಮಿ ಕಲಾವಿದನು ಸಿನಿಮಾ ನಟನು ನಮ್ಮ ಮಾತೆರ ಜೊತೆಯಾದ ಗೌರವಾರ್ಪಣೆ ಮಾಡ್ತೊಂದಿಲ್ಲ ನಮ್ಮ ಕೋಟಿ ಚೆನ್ನೈ ಸಿನಿಮಾದ ನಿರ್ಮಾಪಕರು ಧನರಾಜ್ ಇರ್ಲ ಜೊತೆ ಅವರು ವೇದಿಕೆ ಬರಡು ಬಂದು ವಿನಂತಿ ಮಾಡ್ತೊಂದಿಲ್ಲ ಧನರಾಜ್ ಆರ್ ಅಂಚನೆ ತಮ್ಮ ಲಕ್ಷ್ಮಣ ಇರ್ಲ ವೇದಿಕೆ ಬತ್ತ ಜೊತೆ ಅವರು ಹಿರಿಯ ರಂಗಕರ್ಮಿಗಳು ತಮ್ಮ ಲಕ್ಷ್ಮಣರು ಇರ್ಲ ವೇದಿಕೆ ಬರಡು ಬಂದಕ್ಕೆ ಏನೊಂದಿಲ್ಲ ಸ್ಟೇಜ್ ರೀತಿಯ ಚಿತ್ರ ಮಾತ್ರ ಗಣ್ಯರ ಜೊತೆ ಆದ ಸುಮನ್ ಮೇರೆಗೆ ಸನ್ಮಾನ ಗೌರವ ಅರ್ಪಣೆ ಸಲ್ಲಿಕೆ ಮಾಡ್ಕೊಂಡು ಬಂದು ವಿನಂತಿ ಮಾಡ್ತೊಂದಿಲ್ಲ ಸುಮನ್ ಮೇರೆಗೆ ವಿಶೇಷವಾದ ಚಿತ್ರ ಗೌರವ ಅರ್ಪಣೆ ಮಿತ್ರ ಚಾವಡಿ ಸಲ್ಲಿಕೆ ಮಾಡ್ತೊಂದಿಲ್ಲ ಸೇರಿನ ಮಾತೇನಲ್ಲ ಈಕೆ ಕೂಡ ಅದು ಕೊರ್ಪಣಿ ಜೋರ ಚಿತ್ತನ ಕೈ ತಾಟಿದ ಗೌರವನ ಈ ಹೊತ್ತಿಗೆ ಯಾಚನೆ ಮಾಡ್ತೊಂದಿಲ್ಲ
ಪ್ರಶಸ್ತಿನ ಸ್ವೀಕಾರ ಮಾಡಿದ ಚಿತ್ತಿನ ಸಾಹಿತ್ಯಲು ಜನಪದ ಸಂಶೋಧಕರು ಇನ್ನಿತ ಕಾರ್ಯಕ್ರಮದ ಕೇಂದ್ರ ಬಿಂದು ಇಡೀ ಊರನ್ನು ಕಾಪುನ ದೈವ ದೇವರನ್ನು ಸುಗಿತೊಂದು ಜನ್ಮಕೂರಿನ ಅಪ್ಪೆಮ್ಮೆರನ್ನು ನೆನ್ತೊಂದು ಈ ರಂಗ ಚಾವಡಿ ಸಮೃದ್ಧ ಚಾವಡಿ ಆತನು ಸಿನಿಮಾ ಬೊಕ್ಕ ರಂಗಭೂಮಿದ ಅತಿರಥ ಮಹಾರಥಿರ್ನಕಲು ಇಪ್ಪನಂಚಿತ್ತಿನ ಬತ್ತಿನಂಚಿತ್ತಿನ ಬತ್ತ ಪೋಯಿನಂಚಿತ್ತಿನ ಮಾಮಲ್ಲ ವೇದಿಕೆ ಒಂದು ಮಾತಿರ್ನ ಪುದರ್ ಪನಂದಿಜ್ಜಿ ಮಸ್ತ್ ಪತ್ತು ದಿಪ್ಪನಲ್ಲ ಮಲ್ಲ ಭಾಷಣೆಲ್ಲ ಮಲ್ಪನ ಬಡ್ಚಿಂದುಲ್ಲಾನು ಸುರುಕಾದು ಈ ಎನ್ನ ಪ್ರಶಸ್ತಿ ಅಪರೂಪಡಿ ಅನ್ನ ಒಟ್ಟಿಗೆ ಬುಡಿದಿಲ್ಲ ಮಗೆ ಮರ್ಮಲ್ಲ ಬೈದೇರು ಅಕಲೆಗೆ ಅರ್ಪಣೆ ಮಲ್ತೊಂದುಲ್ಲೆ ಎದುರು ಕುಲ್ದೇರು ಅವೊಂಜಿ ಭಾಗ್ಯ ಅಂಚನೆ ದೋಸ್ತಿ ಆರ್ಕೆ ಬಂಗೇರ ಪಂಚಾರ ನೀ ದೋಸ್ತಿ ಅರ್ಲ ಉಳ್ಳರು ನಿಖಲ್ ಮಾತ ಉಳ್ಳರು ನಮ್ಮ ಮಾತ ಒಂಜಿ ಕೂಡು ಕುಟುಂಬ ದೈವದ ಇಲ್ಲದ ಆಲಡದ ಕೆಲಸ ಮಲ್ಲ ಒಟ್ಟಾನಗ ಮಾತ ಒಟ್ಟಾಪ ಆನ ಮುರಿದ ಒಂಜಿ ಕೂಡು ಕುಟುಂಬ ಮಾತ ಆ ಜಾತಿ ಈ ಜಾತಿ ಪೆರಿಯಾಯಿನಯೇ ಹಿರಿಯಾಯಿನಯೇ ಬೇತೆ ಬೇತೆ ಕ್ಷೇತ್ರದಕ್ಕಲು ಆಂಜೆವು ಪೊಂಜೆವು ಅಪ್ಪೆನಕಲು ಮಾತ ಸೇರ್ನಂಚಿತ್ತಿನ ಒಂಜಿ ಸಭೆ ಒಂಜಿ ಕೂಡು ಕುಟುಂಬದ ಸಭೆತ್ತ ಲೆಕ್ಕ ಪಂಡು ಯಾನು ಎನ್ನೊಂದುಲ್ಲೆ ರಂಗ ಚಾವಡಿದ ಎದುರುಡಿತ್ತಿನ ಕಲೆಗಿಲ್ಲ ಆಯ್ತಾ ಪಿರವುಡು ಇತ್ತಿನಗಲಿಲ್ಲ ಈ ಪ್ರಶಸ್ತಿ ಕೊರ್ಪನಿಕ ಕಾರಣ ಆಯ್ನ ಚಿತ್ರನಕಲು ಪ್ರೇರಣೆ ಆಯ್ನ ಚಿತ್ರನಕಲು ಇದರಲ್ಲಿ ಇತ್ತಿರಳ ಕಲೆಗಿಲ್ಲ ಯಾನು ತಲೆ ತಗ್ಗಾದು ಈ ಒಂಜಿ ಪ್ರಶಸ್ತಿನ ಸ್ವೀಕಾರ ಮಲ್ತೊಂದು ಮಲ್ಲ ಸಂತೋಷದ ಸುದ್ದಿ ಯಾನು ಕೆಲವು ದಿನೊಳಜಿ ಊಡಿತ್ತು ಜಾನು ಆಂಡ ಪ್ರೆಸ್ ಕಟಿಂಗ್ದ ಬೊಕ್ಕ ಬೇತ ಬೇತದ ವಾಟ್ಸಪ್ಗೆ ಜಗನ್ನಾಥ್ ಬಾಳರು ಅಂಚನೆ ವಿಜಿ ಪಾಲ್ರು ಬೇತೆಲ್ಲ ಕಡಪಡೊಂದಿತ್ತಿನ ತಗೊಂದಿತ್ತೆ ಅನ್ನ ಬೇತ ಬೇತೆ ಕಡೆಗೆ ಫೋನಾಗ ಒಂಥರ ಪೋಡಿಗೆ ಒಂಥರ ಅವ್ರ ಜಾಸ್ತಿ ಕೇನು ಅಂಚಿದ್ರೆ ಒಂದೊಂಥರ ನಮ್ಮದಾಗಲಿ ತಿಕ್ಕಿಂದ ಅದರ ಸಾಧ್ಯ ಆಯ್ನ ಕೆಲಸ ಮಲ್ತೊಂದಿಪ್ಪುನು ಅಂಚೆ ಮಲ್ತೊಂದಿಪ್ಪುಗ ಅತಿ ಹೊರತು ಓವುಲ ಮಂಡೆ ಗಡರ್ರೆ ಬಲ್ಲಿ ಈ ಥರದ ಒಂಜಿ ಪಂಡೆ ಅನ್ನ ಬಡಿದಿಯನ್ನ ಪ್ರತಿಯೊಂಜೆಲ್ಲ ತೊಲೆನೆ ಮಲ್ ತೂಪಿನಲ್ಲಿ ಅನ್ನ ದಾಲ ಅಲಂಕಂದಿರಕ್ಕೆ ನನ್ನ ಕಾಪೊಂದುಲ್ಲ ನಾನು ಬಡಿದೆ ಪಂಡ ಎಂಜಿನೆಲ್ಲ ಪಾತ್ರೆ ಪಿದಂಡ ಈರು ದಾಲ ಗೊತ್ತಿದ್ದೀರಿ ಈರು ಪೊಕ್ಕಡದಂತ ಪಿದ ಹಿಡಿದು ಮಾತ್ರ ಮಲಮಲ್ಲ ಜನತಲಕ ಪಾತ್ರೆ ಭಾಷಣ ಮಲ್ಪಡ ಮಲಮಲ್ಲ ಮಾತ್ರ ಪೋಯಿ ದಾಲ ಗೊತ್ತಿದೆ ಜಪಣಾರ್ ಮಲ್ಲ ಬೆನ್ನಿದ ಇಲ್ಲದ ಅಲ್ಲ ಆದಿತ್ಯನಲ್ಲ ಬಡಿದಿ ಅಂಚೆ ಬಂದು ಎಚ್ಚರಿಕೆ ಮಲ್ಪಣ ಉಂಟು ಅಂಚೆ ಅದನ್ನು ಮಂಡೆಗೆ ಅಡಾರಂದಿ ಲೆಕ್ಕ ಕಾಪೋಲ ಅಲ್ಲ ಅಂಚೆನೆ ಮೂಲಿತ್ತೆ ಹೈಸ್ಕೂಲ್ ದಾಟಿತು ಒಂದೇ ಸಮಯ ನನಗೆ ಊರು ಭಾರಿ ಯುಗ ಮಂಡಲದ ಕಡೆ ಭಾರಿ ನಾಟಕಲಾವಂತ ಬಯ್ಯ ಮಲ್ಲಿಗೆ ನಾಟಕ ಅದಕ್ಕೆ ಸುರು ಮಾತ ಒಂಜಿ ಬಹುಶಃ ನಾಯಕಿನ ಗುವೆಲಿ ಪಾಡ್ನ ಅಂಚಿತ್ತಿನ ದ್ರೋಹ ಮುಂದ್ಮಲ್ಪನ ಅಂಚಿತ್ತಿನ ಆ ಸಂದರ್ಭ ಆದಿಪ್ಪಡು ಆ ಪಾತ್ರ ಮಲ್ತಂತಾನೆ ಯಾನು ಆ ಸ್ಪಿರಿಟೆಡ್ ಪಾಡ್ಲಿಕ್ಕೆ ಒಂಜಿ ಆಕ್ಷನ್ ಮಲ್ಪಡಿತ್ತಾನೆ ಯಾನು ಸೀದ ಫೋರ್ಸ್ಡ್ ಪಾಡ್ದಿನೇ ಗುವೆಲಿ ಪಾಡ್ದವ ಮಾಸ್ಟರ್ ಎನ್ನ ಪಾತ್ರ ಮಲ್ದಿನಾರು ಮಾಸ್ಟರ್ ಕಥಾನಾಯಕಿನ ಪಾತ್ರ ಮಲ್ದಿನ ಮಾಸ್ಟರ್ ಆರ್ನ ಕೈಗೆ ನೆಕ್ ಮಾತ ಪೊಗ್ಗೆಲಿಗೆ ಮಾತ ಒರೆಸಲೆಕ್ಕ ಆದ್ರೆ ಮಾತ ಬೊಕ್ಕನೆ ಇರ್ತೇವೆ ಅಂಚಿತ್ತಿನ ತಪ್ಪುಲಿನ ಬೊಡೆನತ್ ಆತನ ಜೀವನಡು ಟ್ರಯಲ್ ಅಂಡ್ ಎರರ್ ಬೆಳಕ ನಮ್ಮ ಜೀವನ ಮಲ್ತೊಂದು ಪೋಪ ಪ್ರತಿಯೊಂದಿಲ ಯಶಸ್ವಿ ಸಾಧನೆ ಎಂದತ್ತ ಏತೋ ಪಿರಿಯಡ್ದು ಏತೋ ಸೋಲುಲು ಏತೋ ತಪ್ಪುಲು ಆ ಒಂದಿತ್ತದು ಕಲ್ತೊಂದು ಪೋಪನ ಚಿತ್ರ ಈ ಒಂದು ಸಂದರ್ಭ ನಮಗೆ ಮಾತಾಡಿಲ್ಲ ಅಂಚನೆ ಅಂತ ನಾನು ಏನಿ ಮಲ್ಲ ಗಣ್ಯರ್ ನಕಲು ನಿಖಲು ಮಾತು ಬೈದರು ಈ ಸಂದರ್ಭಡು ಕೃತಜ್ಞ ನಿಖಲು ಮಾತ ಎದುರು ಎತ್ತಿತ್ತು ಜನ ಅಭಿಮಾನಿ ಎಂಕಲ್ನ ದೋಸ್ತಿನಕ್ಕೆಲ್ಲ ಬೈದರು ಇಡೆಗೆ ನಮ್ಮ ಲಕ್ಷ್ಮಣರು ಸಿನಿಮಾ ಕ್ಷೇತ್ರದ ಮಲ್ಲ ಪುದರಾದಿ ತಂತ್ರಜ್ಞರು ಅರ್ಲ ಉಳ್ಳರೇನು ಎದುರು ಎಂಕಲು ಒಂಥರ ಅಧ್ಯಯನೋಡು ಕೆಲವು ವಿಷಯ ಜತೆಟ್ಟಿತ್ತೊಂದು ವರ್ತಿನಕಲು ಅಂಚೆ ಮಸ್ತ್ ಜನ ಉಳ್ಳರು ಈ ಪ್ರಶಸ್ತಿದ ಸಂದರ್ಭಡು ನಾನೂರ ಆಭಾರಿ ಆದುಲ್ಲ ನಿಕಲೆಗಿಂದ ಪನೊಂದು ಒಂಜಿ 2 ಸಾಲು ನಾನು ಬರಿತೀನಿ ಕವಿತೆದ ಒಂಜಿ 2 ಸಾಲು ಪಂಡದು ಮುಂದರ್ಪುವೆ ಉಸುಲುದ ಸುಯಿಲವು ಎನ್ನವ ನಿನ್ನವ ಉಸುಲುದ ಸುಯಿಲವು ಎನ್ನವ ನಿನ್ನವ ಏರ್ನವು
ತೆರಿಯುನೆಂಚ ಉಚಿಲುದ ಶೈಲವು ಎನ್ನವ ನಿನ್ನವ ಈರ್ಣವಯ ಏರ್ಣವು ತೆರಿಯುನೆಂಚ ಸಾವಿರ ಸಿರ ಸೇರ್ದು ಸಾವಿರ 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 ಸಿರ ಸೇರ್ದು சொரமுஞ்சி என்னாடு உரலுவே திருவரும் ಕೈ ಕೊನೋಡು ಕೈ ಕೊನೋಡು ಕೈ ಕೊನೋಡು. ನಮಸ್ಕಾರ. ಸಲ್ಮೇಲು ಚುಟುಕಾದು ಅರ್ಥಗರ್ಭಿತ ಬಯನಂಚಿತ್ತಿನ ಪಾತ್ರದೊಟ್ಟಿಗೆ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಂತೇರಿ ನಮ್ಮ ಪ್ರತಿಷ್ಠಿತ ರಂಗಚಾವಡಿ ಪ್ರಶಸ್ತಿನ ಸ್ವೀಕಾರ ಮಲ್ತನಂಚಿತ್ತಿನ ಆದರಣೀಯ ಮುದ್ದು ಮೂಡುಬೆಳ್ಳೆ ಮೇರೆಗೆ ಸೊಲ್ಮೇನ ಸಂದಾಯಿತ ಮಲ್ತೊಂದಿಲ್ಲ ಅಂಚೆನೆ ನಮ್ಮೊಟ್ಟಿಗೆ ಪ್ರತಿಭಟಿಸುತ್ತಾ ಒಂದುಲ್ಲೇರು ರಮಣ ಶೆಟ್ಟಿ ಬೈಕಂಪಾಡಿ ಅರಿನ ಆತ್ಮೀಯವಾದ ವೇದಿಕೆಗೆ ಸ್ವಾಗತ ಮಾಡ್ತಂದಿಲ್ಲ ಉದ್ಯಮಿಲು ರಮಣ ತಣ್ಣೆ ಒಂದು ರಂಗಚಾವಡಿ ಸಂಸ್ಥೆ ವರಿ ಪೋಷಕಿಯರೊಂದಿಗೆ ಬಾಳ ಜಗನ್ನಾಥ್ ಶೆಟ್ಟಿನ ಬಾರಿ ಆತ್ಮೀಯರು ಅವರಿಗೆ ಗೌರವದ ಶಾಲನ್ನು ಸೋಮನಾಥ್ ಶೆಟ್ಟರ ಸಲ್ಲಿಕೆ ಮಾಡ್ಕೊಂಡು ಬಂದು ಭಿನ್ನಯ ಮಾಡ್ತಂದಿಲ್ಲ. ಮಂಗಳೂರು ಮಹಾನಗರ ಪಾಲಿಕೆ ತೆರಿಗೆ ನಿರ್ಧರಣೆ ಹಣಕಾಸು ಬೊಕ್ಕ ಅಪೀಲು ಸ್ಥಾಯಿ ಸಮಿತಿದ ಸದಸ್ಯರಾದಪ್ಪನ ಕಿಶೋರ್ ಕೊಟ್ಟಾರಿ ನಮ್ಮೊಟ್ಟಿಗೆಲ್ಲರು ಈ ರೀತಿ ಕಾರ್ಯಕ್ರಮಕ್ಕೆ ರಡ್ಡು ಪಾತ್ರ ಶುಭ ಹಾರೈಕೆ ಮಾಡ್ಕೊಂಡು ಬಂದು ಅಡ್ಡಕ್ಕೆ ಏನೊಂದಿಲ್ಲ. ರಂಗಚಾವಡಿ ಮಂಗಳೂರು ರಂಗಚಾವಡಿ ಈ ವರ್ಷದ 22ನೇ ವರ್ಷದ ಈ ಕಾರ್ಯಕ್ರಮಕ್ಕೂ ಆಗಮಿಸಿದಂಚಿನ ಈ ವೇದಿಕೆ ಎತ್ತಿನ ನಮ್ಮ ಡಾಕ್ಟರ್ ಸಂಜೀವ್ ದಂಡಕೇರ್ರೆ, ಅಂಜನಿ ವಾಸುದೇವ್ರೆ, ಗಿರೀಶ್ ಎಂ ಶೆಟ್ರೆ, ಅಂಜನಿ ವಿನಯ್ ತಾಲಿಯವರೇ, ಅಂಜನಿ ಸತೀಶ್ ಶೆಟ್ಟಿ ಮುಂಚೂರ್ರೆ, ಸುಧಾಕರ್ ಎಸ್ ಪುಂಜರೆ, ಅಂಜನಿ ಇನ್ನಿತ ರಂಗಚಾವಡಿ ಪ್ರಶಸ್ತಿ ಪಡೆಯಿನಂಚಿನ ಮುದ್ದು ಮೂಡುಬೆಲ್ಲರೆ, ಅಂಜನೆ ಪೂರ ಗಣ್ಯಾತಿ ಗಣ್ಯರೇ, ಅಂಜನೆ ಎದುಡಿತ್ತಿನ ಪೂರ ಬಂಧುಳೆ ಕಲಾವಿದರೆ, ವಿಶೇಷವಾದ ನಮ್ಮ ಜಗನ್ನಾಥ್ ಬಾಲೆರು ಎನ್ನ ಬಾರಿ ಒಂದು 20 ವರ್ಷದ ತುಂಬು ಪರಿಚಯದ ಬಾರಿ ಮಾರ್ಗದರ್ಶಕರೆಲ್ಲ ಅಂದು ಉದ್ಯಮಡು ಪುನಗ ಈ ತುಳು ರಂಗ ಭೂಮಿ ಬೊಕ್ಕ ತುಳು ಚಲನಚಿತ್ರಗೂ ಮಲ್ಲ ಕೊಡುಗೆ ಏರ್ನ ಪಂಡ ನಮ್ಮ ಬಾಲಣ್ಣನ ವಿಶೇಷವಾದ ನಮ್ಮ ಸುರೂರ್ದು ಇಂಚ ದುಂಬುದ ಓ ಫಿಲ್ಮ್ ಉಂಡು ತುಳು ಹಿಡ್ದು ಈದ್ನೆಟ ಆಯ್ನ ಪ್ರತಿ ಒಂಜಿ ಪಿಕ್ಚರ್ದ ಪುದಾರು ಏರೆಗ್ಲ ಗೊತ್ತು ಪಂದು ಅಡ್ಡ ಪೂರ ಒಂಜಿ ಬುಕ್ಕೆ ಮಂತದೇರು ಲಾಸ್ಟ್ ಟೈಮ್ ಒಂಜಿ 5 ವರ್ಷ ತುಂಬ ಆ ಬುಕ್ಕುಲ ಉದ್ಘಾಟನೆಗೆ ನಾನು ಬತ್ತಿದ್ದೆ ಐಟ್ ಯಾಲ್ನ ಒಂಜಿ ಫಿಲ್ಮ್ ಪ್ರೊಡ್ಯೂಸ್ ಮಂತಿದ್ದೆ ಸೂಂಬೆ ಬಂಡದು ಅವಲ ಐಟ್ ಆ ಸೂಂಬೆಲ್ಲ ಐಟ್ ಉಂಡು ವಿಶೇಷವಾದ ಅಭಿನಂದನೆ ಮಂತೊಂದುಲ್ಲೆ ಇಂಚೆನೆ ಅರ್ನ ನನಾತ್ ಇಂಚಿನ ಕಾರ್ಯಕ್ರಮ ಸಮಾಜಕ್ಕೆ ಪೋಡೈನ ಕಾರ್ಯಕ್ರಮ ನನಾತ್ ಮನ್ಪಡು ತುಳು ರಂಗ ಭೂಮಿನಿ ಬೊಕ್ಕ ತುಳು ಚಿತ್ರಣ ಒರಿಪೋಡು ಕಲೆಕ್ ಸಾವಿಜ್ಜಿಗೆ ಅಂಚನೆ ಆ ಏತು ವರ್ಷ ಪೋಂಡಲ ಆ ಕಲೆನು ತೊಜಿಪವನಂಚಿನ ಶಕ್ತಿ ಉಪ್ಪಡು ಪಂಡದು ಅವತ್ತಂದ ಈ ಮಂಗಳೂರು ಮಹಾನಗರ ಪಾಲಿಕೆಡು ಇಂಚಿನ ಸಮಾಜಕ್ಕೆ ಪೋಡೈನ ಕಾರ್ಯಕ್ರಮಕ್ಕೂ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಗೂ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆದ ವತಿರ್ದು ಐಕೊಂಜಿ ಎಂಗಲ ಕಮಿಟಿಡ್ ಸಹಾಯಧನ ತಿಕ್ಕೊಂಡು ಆ ಗರಿಷ್ಠ ಮೊತ್ತವನ್ನು ವರೆಗೆ ಯಾನ್ ಈ ಕಾರ್ಯಕ್ರಮಕ್ಕೂ ತಿಕ್ಕುಲೆಕ್ಕ ಮನ್ಪೆ ಅರ್ನ ಕಾರ್ಯಕ್ರಮ ಇಂಚೆನೆ ಉಪ್ಪಡು ಪಂಡದ ಯಾನು ಶುಭ ಹಾರೈಸೊಂದು ಎರಡು ಪಾತ್ರವನ್ನು ಮುಗಿದ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ನಮ್ಮೊಟ್ಟುಗುಳ್ಳರು ವಿಶೇಷವಾದ ಬೇತೆ ಬೇತೆ ರೀತಿಯ ಸಮಾಜಮುಖಿ ಚಿಂತನದ ಸೇವಾ ಕಾರ್ಯದೊಟ್ಟಿಗೆ ಜನಜನಿತವಾದ ಪುನಂಚಿತ್ತನ ವ್ಯಕ್ತಿ ಶರತ್ಕಲ್ ಕ್ಷೇತ್ರ ಈ ಬಾಗಡ್ ಬಾರಿ ಪಾದರಸ ತಲಕ ಸಂಚಾರ ಮಂತೊಂದು ಜನಕ್ಕೆಲ್ಲ ಅವನಿ ಬಂಗನ ತೆರೆಯುವ ಚಿತ್ತನ ಪ್ರಯತ್ನ ಮಾಡ್ತಾರೆ. ರಂಗಚಾವಡಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಬಾಳ ಜಗನ್ನಾಥ್ ಶೆಟ್ಟಿ ಸಮಿತಿ ಮೋಕೆದಿದ್ದೆ ನಮ್ಮೊಟ್ಟಿಗೆ ಜೊತೆ ತೇರಂಜಿ ರಡ್ಡು ಶುಭ ಹಾರೈಕೆ ಮಾಡ್ಕೊಂಡು ಬಂದಕ್ಕೆ ಏನೊಂದಿಲ್ಲ. ರಂಗಚಾವಡಿ ವರ್ಷದ ಪರ್ವ ಈ ಸಾಂಸ್ಕೃತಿಕ ಸಂಘಟನೆ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ ರಂಗಚಾವಡಿ ವರ್ಷದ ಪರ್ವದ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಗಣ್ಯರೇ, ಕಲಾವಿದರೇ, ಸಾಹಿತಿಗಳೇ, ಪತ್ರಕರ್ತರೇ, ಸಹೋದರ ಸಹೋದರಿಯರೇ, ರಂಗಚಾವಡಿ ಮಂಗಳೂರು ಸಂಘಟನೆ ಕಳೆದ 23 ವರ್ಷಗಳಿಂದ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ವಿಶೇಷವಾದ ಛಾಪನ್ನು ಮೂಡಿಸಿದ ಒಂದು ಸಂಘಟನೆಯಾಗಿದೆ. ಕಲಾವಿದರ ಏಳಿಗೆಗಾಗಿ ನಿರಂತರ ಶ್ರಮಿಸುತ್ತಿರುವ ರಂಗಚಾವಡಿ ಸಂಘಟನೆಯು ನಾವೆಲ್ಲರೂ ಇದರ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೇವೆ.
ನಾಟಕ ಹಾಗೂ ಸಿನಿಮಾ ಕಲಾವಿದರನ್ನು, ಸಾಹಿತಿಗಳನ್ನು, ಪತ್ರಕರ್ತರನ್ನು ಗುರುತಿಸಿ ಅವರನ್ನು ಒಂದು ವೇದಿಕೆಯಡಿಯಲ್ಲಿ ಕರೆತಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದರೊಂದಿಗೆ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ನೀಡಿ ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡುತ್ತಿರುವುದು ನಿಜಕ್ಕೂ ಇದೊಂದು ಶ್ಲಾಘನೀಯ ಕೆಲಸವಾಗಿದೆ. ಹಿಂದೆ ಹಿರಿಯ ಪತ್ರಕರ್ತರಾದ ಮನೋಹರ್ ಪ್ರಸಾದ್ರವರಿಗೆ ಹಾಗೂ ಖ್ಯಾತ ಸಂಗೀತ ನಿರ್ದೇಶಕರಾದ ಗುರುಚರಣ್ರವರಿಗೆ ಅದೇ ದಾಟಿಯಲ್ಲಿ ಇಂದು ಇಂತಹ ಒಂದು ಪ್ರಮುಖ ವೇದಿಕೆಯಲ್ಲಿ ನಮ್ಮ ಆಕಾಶವಾಣಿಯಲ್ಲಿ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸಾಹಿತಿ ಹಾಗೂ ಜಾನಪದ ಸಂಶೋಧಕ ಮುದ್ದು ಮೂಡುಬೆಲ್ಲೆ ಅವರನ್ನು ಗೌರವಿಸುತ್ತಿರುವುದು ನಮಗೆಲ್ಲ ಒಂದು ಅತ್ಯಂತ ಸಂತೋಷದ ವಿಷಯ ಹಾಗೂ ಇದು ಸ್ವಾಗತಾರ್ಹ ಕೂಡ. ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅವರದೇ ಆದ ಹಿನ್ನೆಲೆ ಇದೆ. ಈ ಕ್ಷೇತ್ರದಿಂದ ಸಾಮಾಜಿಕವಾಗಿ ಹಲವಾರು ಬದಲಾವಣೆಯನ್ನು ತರಲು ಅವರಿಂದ ಸಾಧ್ಯವಾಗಿದೆ. ಸಕಾರಾತ್ಮಕ ವ್ಯಕ್ತಿತ್ವ ಹಾಗೂ ವಿಕಸನಕ್ಕೆ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರ ಸಹಕಾರಿಯಾಗಿದೆ. ಅದೇ ರೀತಿ ಈ ಸಂಸ್ಥೆಯ ಮೂಲಕ ಅನೇಕ ಕೃತಿಗಳನ್ನು ಸಮಾಜಕ್ಕೆ ಅರ್ಪಿತವಾಗಿದೆ. ಈ ಸಂಸ್ಥೆಯ ಸಂಚಾಲಕರು, ಪತ್ರಕರ್ತರು, ಹಿರಿಯರು ಆದ ಜಗನ್ನಾಥ್ ಶೆಟ್ಟಿ ಬಾಲ ಅವರು ಇಂತಹ ಹಲವಾರು ಸಮಾಜಮುಖಿ ಕೆಲಸದ ಮೂಲಕ ಗುರುತಿಸಿಕೊಂಡಿರುವುದು ನಿಜಕ್ಕೂ ಅಭಿನಂದನಾರ್ಹರು. ಇನ್ನು ಮುಂದೆಯೂ ಇದೇ ರೀತಿ ರಂಗಚಾವಡಿ ಮಂಗಳೂರು ಸಂಸ್ಥೆಯು ಸಾಹಿತಿ, ಕಲಾವಿದರ, ಜನಸಾಮಾನ್ಯರ ಸಮಾಗಮಕ್ಕೆ ಸಾಕ್ಷಿಯಾಗುವಂತಹ ಒಂದು ಬೃಹತ್ ವೇದಿಕೆಯನ್ನು ಸೃಷ್ಟಿಸಲು ವಿವಿಧ ಕಾರ್ಯಕ್ರಮವನ್ನು ಆಯೋಜಿಸುವಂತಾಗಲಿ, ಅವರೊಂದಿಗೆ ನಾವೆಲ್ಲರೂ ಇದ್ದೇವೆ ಅಂತ ಬಾಲ ಜಗನ್ನಾಥ ಶೆಟ್ಟರಿಗೆ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ನಮಗೂ ಒಂದು ಅವಕಾಶ ಕೊಟ್ಟದಾಗಿ ನಿಮಗೆಲ್ಲರೂ ವಂದಿಸ್ತೇನೆ. ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ತುಲ್ನಾಥ್. ಧನ್ಯವಾದಗಳು ಆದರಣೀಯ ಇನಾಯತಲ್ಲಿ ಅವರಿಗೆ ತಮ್ಮ ಸ್ಫೂರ್ತಿದಾಯಕ ಮಾತಿಗೆ ವಂದಿಸುತ್ತಾ ಕಾರ್ಯಕ್ರಮನ ದುಮ್ಮುಕನ ಹೊಂದಲೆ ನಮ್ಮೊಟ್ಟಿಗೆ ವೇದಿಕೆಡೆ ಜೊತೆ ಒಂದು ಚಿತ್ರಣನರಿ ಮಾನಾದಿಗದ ಮಲ್ಲ ಬೆನ್ನೇರು ಶ್ರೀ ಡೆವಲಪರ್ಸ್ ದ ಮಾಲಕೇರು ಅಂಚನೆ ತುಳು ಸಿನಿಮಾ ರಂಗಡ ನಿತ್ಯ ನಿರಂತರವಾದ ಅಭಿನಯ ಮಲ್ತೊಂದು ಚಿತ್ರನ ಕಲಾವಿದೆ ಗಿರೀಶ್ ಎಂ ಶೆಟ್ಟಿ ಕಟೀಲು ನಮ್ಮ ಬಾಳ ಜಗನ್ನಾಥ್ ಶೆಟ್ಟಿ ಅವರಿ ಆತ್ಮೀಯರ್ಲ ಅಂದು ವರ್ಷದ ರಂಗಚಾವಡಿದ ಕಾರ್ಯಕ್ರಮಕ್ಕೆ ಸಂಪೂರ್ಣ ರೀತಿಯ ಸಹಕಾರ ಕೊರೊಂದುಲ್ಲೇರೆ ಇನ್ನಿತ ದಿನ ಮಾನಾದಿಗದ ಮಲ್ಲ ಬೆನ್ನೇರಾದ ನಮ್ಮೊಟ್ಟಿಗೆ ಗಿರೀಶ್ ಅಣ್ಣೆ ಒಂದು 2 ಪಾತ್ರೆ ಇರಲ್ಲ ಶುಭ ಹಾರೈಕೆ ಮಂದ್ಬಿಟ್ಟು ಬಂದಕ್ಕೆ ಏನೊಂದಿಲ್ಲ ಕಟ್ಟಿದ್ದಪ್ಪೆ ದುರ್ಗಾ ಪರಮೇಶ್ವರಿನೇ ಮನಸಾರೆ ಪ್ರಾರ್ಥನೆ ಮಲ್ತಂದು 2022ನೇ ರಂಗಚಾವಡಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಈ ಒಂಜಿ ಪೂರ್ಣ ಗಂಟೆದ ಸಮಯಡು ವೇದಿಕೆಡು ಪುನಃ ಇನ್ನಿತ ಈ ರಂಗಚಾವಡಿ ಪ್ರಶಸ್ತಿನ ವಿನಯಪೂರ್ವಕವಾದ ಸ್ವೀಕಾರ ಮಲ್ತಿನಂಚಿನ ಮುದ್ದು ಮೂಡುಬೆಳ್ಳೆ ಅಂಚನೆ ಇನಿ ದೀಪ ಪ್ರಜ್ವಲನ ಮಂತಿನಂಚಿನ ಹಿರಿಯರಾಯನಂಚಿನ ಡಾಕ್ಟರ್ ಸಂಜೀವ ದಂಡಕೇರ್ರೆ ಅಂಚನೆ ವೇದಿಕೆಡುಪುನ ಮಾತ ಹಿರಿಯ ಗಣ್ಯರೇ ಅಂಚನೆ ಮೂರು ಸೇರಿದಿನ ಮಾತ ಬಾಳ ಜಗನ್ನಾಥ್ ಶೆಟ್ಟನ ಬಂಧು ಮಿತ್ರರೇ ಬಂಧುಳೆ ಮನುಷ್ಯಗೆ ಮನೋರಂಜನೆ ಪಂಪಿನ ಮಸ್ತ್ ಮುಖ್ಯ. ಮನೋರಂಜನೆ ಮನುಷ್ಯನ ಜೀವನದ ಒಂಜಿ ಅವಿಭಾಜ್ಯ ಅಂಗ ಅಂದು ಪಂಡ ತಪ್ಪವಂದು ದಾಯಿಗೆ ಪಂಡ ಪ್ರತಿ ಒಂಜಿ ವ್ಯಕ್ತಿಗಳ ಅಕಲಂಚಿನ ಅಕ್ಕಲಿಗೆ ಒಂಜಿ ಟೆನ್ಷನ್ ಮಂಡಬೆಚ್ಚ ಪುರ ಉಪ್ಪುನ ಒಂಜಿ ಸಾಮಾನ್ಯ ಅಂಡ ಒಂಜಿ ಮನೋರಂಜನೆ ಕಾರ್ಯಕ್ರಮ ನಮ್ಮ ಭಾಗವಹಿಸಾಂಡ ನಮ್ಮ ಮನಸ್ಸು ಮಸ್ತ್ ಹಗುರ ಆಪುಂಡು. ಮನೋರಂಜನೆ ಕಾರ್ಯಕ್ರಮ ಪಂಡದಾದ ಅವು ಯಕ್ಷಗಾನ ಆದಪ್ಪು, ನಾಟಕ ಆದಪ್ಪು, ಚಲನಚಿತ್ರ ಆದಪ್ಪು, ಜಾನಪದ ಕೆಲವು ಕಾರ್ಯಕ್ರಮಗಳಾದಪ್ಪು ಅಂಡ ಈ ಮನೋರಂಜನಾ ಕಾರ್ಯಕ್ರಮಗೂ ಬೋಡ್ತೀನಿ ಕಲಾವಿದರು ಕಲಾವಿದರದಂತೆ ಮನೋರಂಜನಾ ಕಾರ್ಯಕ್ರಮ ಇಚ್ಚಿ ಅಂಚಂಡ ಕಲಾವಿದರಿಗೆ ದಾದ ಬೋಡು ಕಲಾವಿದರಿಗೆ ಬೋಡು ಪ್ರೋತ್ಸಾಹ ಸಂಭಾವನೆ ಕಲಾವಿದರೇ ಬೋಡು ಅವು ತಪ್ಪತ್ತು ಅಂಡ ಒಂಜಿ ಕಲಾವಿದಗೆ ಮುಖ್ಯವಾದ ಬೋಡ್ತೀನಿ ಪ್ರೋತ್ಸಾಹ. ಇನಿ ನಮ್ಮ ಮುದ್ದು ಮೂಡುಬೆಳ್ಳೆ ಮೇರೆಗೆ ರಂಗಚಾವಡಿ ಪ್ರಶಸ್ತಿ ಕೊಡ್ದು ಆರೇನು ಗೌರವ ಮಲ್ತ ಮತ್ತೆ ಅರ್ಥದಾದ ಪಂಡ ಈರೆಡ್ದು ಎಂಕ್ಲೆಗೆ ನನ್ನದ ಹೆಚ್ಚಿನ ಸಾಹಿತ್ಯ ಅತ್ತಂಡ ಈ ತುಳು ಭೂಮಿಗೆ ಮಸ್ತ್ ಈರ್ನ ಕೊಡುಗೆ ನನ್ನಲ ಬೋಡು ಈರ ಜೀವನ ಪರ್ಯಂತರ ಈರ ಎಂಕ್ಲೆಗೆ ಬೋಡು ಒಂದು ಪನ್ಪಿನಂಜಿ ಉದ್ದೇಶಡು ಬಾಳ ಜಗನ್ನಾಥ್ ಶೆಟ್ಟಿ ಉದೇನು ಮಲ್ತೇರಿ ಯಾನ ಒಂಜಿ ಹವ್ಯಾಸಿ ಕಲಾವಿದೆ
ಒಂಜಿ ಇಳಿಯ ಪಾತ್ರ ಮಲ್ದ ಒಂಜಿ 10-12 ಪಿಕ್ಚರ್ ಅಂಡ ಏರಂಡಲ ಪ್ರೋತ್ಸಾಹ ಮಲ್ಪುನಾಗ ಮಸ್ತ್ ಖುಷಿ ಆಪುಂಡು. ಉದ್ಯೋಗಡು ಬಿಲ್ಡರ್ ಅಂಡಲ ಎಂಕ್ ಒಂಜಿ ಹವ್ಯಾಸಿ ಕಲಾವಿದೆ ಅಂತ ಪಂಡ್ರೆ ಮಸ್ತ್ ಹೆಮ್ಮೆ ಆಪುಂಡು, ಖುಷಿ ಆಪುಂಡು. ಭಾಳ ಜಗನ್ನಾಥ್ ಶೆಟ್ಟರ್ನ ಬಗ್ಗೆ ಪನ್ಪುಂಡು ಅಂಡ ಒರಿ ಅಜಾತ ಶತ್ರು ಒಂದು ಪನೊಲಿ. ಪ್ರತಿ ಒರಿಯಡಲ ಮಿತ್ರತ್ವ ದೀಪಿನ ಇಂಚಿನ ವ್ಯಕ್ತಿತ್ವ ಮಸ್ತ್ ಕಮ್ಮಿ ದಿಕ್ಕುನ ಅಂಚನೆ ಭಾಳ ಜಗನ್ನಾಥ್ ಶೆಟ್ಟರ್ನ ಗುರ್ತದ ಅಂತಿನ ಕುಲಿ ಇರಲಿ ಇಚ್ಚೇರಿ ಹಿಂಗೆ ಗೊತ್ತಿತ್ತು ಲೆಕ್ಕಡು ವೈದ್ಯ ತಗೊಂಡಲ್ಲ ಆರ್ನ ಗುರ್ತದ ಕೃಪೆ ದಯ ಪಂಡವ ಆರ್ನ ವ್ಯಕ್ತಿತ್ವ ಇಂಕ್ ಮಸ್ತ್ ಆತ್ಮೀಯರೇ ಮಸ್ತ್ ಪ್ರೀತಿದಾರೆ ಯಾನೇ ಏಪಲ ಬಂದ್ರೆ ಬಳ್ಳರೆ ಈನೊಟ್ಟಿಗೆ ಯಾನಲ್ಲೇ ಅನ್ಕೊಂಡು ಅಂಚ ಇಂಚಿನ ಒಂಜಿ ವ್ಯಕ್ತಿ ಈತ ಪೊರ್ಲದೊಂಜಿ ಕಾರ್ಯಕ್ರಮ ಮಲ್ದೇರೆ ನನ್ನನ ದುಂಬುಗು ನಮ್ಮ ಇಂಚಿನ ಕಾರ್ಯಕ್ರಮಕ್ಕೆ ಪೂರ ಸಪೋರ್ಟ್ ಮಲ್ಪಗ ತುಳುನು ಒರ್ಪಾಗ ತುಳು ಚಲನಚಿತ್ರ ಆದುಪ್ಪಡು ತುಳು ನಾಟಕ ರಂಗ ಆದುಪ್ಪಡು ಯಕ್ಷಗಾನ ಆದುಪ್ಪಡು ನಮ್ಮ ತುಳುವೇರು ಪೂರ ಒಟ್ಟುಗಾಟ ಪಂಡದು ಭಾಳ ಜಗನ್ನಾಥ್ ಶೆಟ್ಟರಿಗೆ ಈ ಒಂಜಿ ಪೊರ್ಲ ಕಂಡದ ಕಾರ್ಯಕ್ರಮಕ್ಕೆ ನನ್ನ ಲೆಕ್ಕಿನಕ್ಕೆ ಏನು ಧನ್ಯವಾದ ಬಂದು ಏನು ರೆಡ್ಡು ಬದ್ದರು ಸ್ವಂತ ಸುಭಾಷಿತ ನಗರ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ನಮ್ಮ ರಮೇಶ್ ಅಣ್ಣ ನಮ್ಮ ಟುಕುಲರ ಉಪಸ್ಥಿತಿನ ಗೌರವಿಸುವುದಿಲ್ಲ. ಅಂಚನೆ ನಮ್ಮ ಸುರತ್ಕಲ್ ಬಂಟರ ಸಂಘದ ಮಾಜಿ ಅಧ್ಯಕ್ಷರು ಉಲ್ಲಾಸ್ ಶೆಟ್ಟರ್ ನಮ್ಮ ಟುಕುಲರ ಉಪಸ್ಥಿತಿನ ಗೌರವಿಸುವುದಿಲ್ಲ. ನಮ್ಮ ಕಣ್ಣೀರು ತುರ್ತ ಅದು ವೇದಿಕೆಯಲ್ಲಿ ವಿರಮಿಸುವುದಿಲ್ಲ. ಬಹಳ ಜಗನ್ನಾಥ್ ಶೆಟ್ಟರ್ ಅರಿನ ವೇದಿಕೆ ಪುರ್ತು ತೋಡು ಬಂದು ವಿನಂತಿ ಮಾಡ್ಕೊಂಡಿಲ್ಲ. ಇನೆಯ ತಲೀರ್ನ ಸಹಕಾರ ಇಂಚನೆ ಇಪ್ಪಡು ಬಂಪನ ಆಶಯನ ತುಂಬುತ್ತಿ ಬಂದು ರಂಗಚಾವಡಿದ ಮಿತ್ತಿರ್ನ ಅಭಿಮಾನ ಇಪ್ಪಡು ಬಂದು ಅಂಚನೆ ಈ ರಂಗಚಾವಡಿ ನೆತ್ತ ಮೂಲ ఆయన తీసుకుంటారు అంటే సినిమా చేసేడు మాత కళాచేతుడు ಒಂದು ನಾವು ಮಾತ ಕಲಾವಿದರಿಂದ ಆಶೀರ್ವಾದ ಮತ್ತೆ ನಿಜವಾದ ಮಲ್ಲ ಕಲಾವಿದರಿಗೆ ಮಲ್ಲ ಸಪೋರ್ಟ್ ಅಂತ ಮಾಡೋದು ಈ ಅದಕ್ಕೆ ದೇವರು ಸದಾ ಅವರಿಗೆ ಸಪೋರ್ಟ್ ಮಾಡಿಬಿಟ್ಟು ಈ ರಂಗಚಾವಡಿದ ಈ ವರ್ಷದ ಪರ್ವ ತುಂಬ ಮನಾಥ ದೊಡ್ಡ ಕಾರ್ಯಕ್ರಮಗಳನ್ನು ಕೊಡದು ದೊಡ್ಡ ರೀತಿಯಲ್ಲಿ ನಡೆಪಡುವಂತೆ ದೇವರು ಮತ್ತೊಂದಿಲ್ಲ ಅಂಚನೆ ಇಲ್ಲಿ ನೆಕ್ಸ್ಟ್ ಜನವರಿಗೆ ನಮ್ಮ ಪ್ರೊಡಕ್ಷನ್ ರೆಡಿ ಆಗಿನ ಇಲ್ಲಕ್ಕೆ ಸಿನಿಮಾದ ಪ್ರದರ್ಶನ ಅವರಂಡು ಐಕ್ಯನಿಕಲ್ ಮಾಧ್ಯಮದ ಪ್ರೋತ್ಸಾಹಕ್ಕೆ ಏನೊಂದು ಏನಾಯಿರೆಟ್ ಮಾಧ್ಯಮ ಉಂಟು ಆ ಚಿತ್ರತಂಡ ಗೆಡ್ಡ ರೀತಿಯ ಪ್ರೋತ್ಸಾಹ ಮನ್ಪಗ ತುಳು ಚಿತ್ರಣ ಗೆಂದಾಗ ಬಂಧನ ಪಾತ್ರನ ವಾಸ್ದೇ ವೆಸ್ಟ್ ಚಿತ್ರ ಮೇರ್ನ ಪರ ಬೋಧನೆಗಳ ಮಾತನ್ನ ದುಂಬದಿಕ್ಕೆ ಬಂದಿಲ್ಲ ಅಂಚೆ ನನಗೊಂದು ವೇದಿಕೆ ಕಡಪನ ಚಿತ್ರ ನನರಿ ಪಿನ್ನೇರು ಲಯನ್ ಕಿಶೋರ್ ಡಿ ಶೆಟ್ರು ಚಲನಚಿತ್ರ ನಿರ್ಮಾಪಕರು ಲಲಿತ ಪಕ್ಕ ಲಕ್ಷ್ಮಿ ತಂಡದ ಯಜಮಾನರು ಆತ ತಂದೆ ಮಾತ ಸಂಘಟನೆಗೆ ಸುಳ್ಳು ಸಂಭವ ನಿರ್ವಹಣೆ ಪಾತ್ರ ಉಂಟಾಗ ಜೈ ಹಿಂದ್ ಜೈ ಕರ್ನಾಟಕ ವೇದಿಕೆ ಕಡತನ ಚಿತ್ರ ಮಾತ ಗಣ್ಯರ ಪರವಾದ ಸುಧಾಕರ್ ಎಸ್ ಪುಂಜೇರು ಗುರುಕಾರ್ಮದ ನೆಲೆಟ್ಟು ಅಧ್ಯಕ್ಷರನ್ನ ನೆಲೆಟ್ಟು ತನ್ನ ಪಾತ್ರನ ಸೇರಿದ ಮಾತಿನ ದುಂಬದಿಕ್ಕೆ ದಿವಳು ಬಂದಕ್ಕೆ ಏನೊಂದಿಲ್ಲ ಒಂಜಿ ಸಹೋದರ ಲೆಕ್ಕ ನಿರಂತರವಾದ ಬೆರಿಮುಲ್ಲಾದ ತಂದು ಮಾರ್ಗದರ್ಶನ ಕೊಡ್ಪನ ಚಿತ್ತಿನ ನಮ್ಮ ಸುಧಾಕರ್ ಎಸ್ ಪುಂಜೇರು ಒಂಜಿ ಸೇರಿದ ಮಾತಿನ ದುಂಬದಿಕ್ಕೆ ಗುರುಕಾರ್ಮದ ನೆಲೆಟ್ಟು ಒಂಜಿ ರಡ್ಡು ಪಾತ್ರ ಪಟ್ಟಣ ಬಂದಕ್ಕೆ ಏನೊಂದಿಲ್ಲ ಅಂಚನೆ ಮುಲ್ಪ ಸೇರ್ಪಿನ ಅಂಚಿನ ರಂಗಚಾವಳಿ ಈ ಸಮಾರಂಭಗಳು ಬಾಲ ಜಗನ್ನಾಥ್ ಶೆಟ್ಟರ ಪ್ರೀತಿ ಇದು ಬೈದಿನಂಚಿನ ಮಾಪೆದ ಒಂದು ಮಿತ್ರರ ಬಾಲ ಜಗನ್ನಾಥ್ ಶೆಟ್ಟರು 23 ವರ್ಷದಿಂದ ನಡಪವಂದು ಬರ್ಪನಂಚಿನ ಈ ಸಮಾರಂಭ ಐತೆ ಹಲವಾರು ಸಮಾರಂಭಗಳಡೆ ಯಾನೆಲ್ಲ ಭಾಗವಹಿಸಿದೆ ಇಂಚಾದ ಪಂಪಿನ ದಾಲ ಇದ್ದು ಕಲಾವಿದರನ್ನ ಪ್ರೋತ್ಸಾಹ ಮಲ್ಪದು ಕಲಾವಿದರಿಗೆ ನನಾತ್ ಪ್ರೋತ್ಸಾಹ ಮಲ್ಪನ ವೇದಿಕೆ ಆದ ನನಾತ್ ಮುಡಿದು ಬರಡು ಪಣದು ದೊಡ್ಡ ಪಾತ್ರವನ್ನು ಪಣದು ಯಾನು ನಮ್ಮ ಪ್ರಸನ್ನ ಶೆಟ್ಟಿ ಬೈಲೂರು, ಸಂದೀಪ್ ಶೆಟ್ಟಿ ಮಾನೆಬೆಟ್ಟು, ಮರ್ವಿನ್ ಶಿರ್ವಾ, ಮ್ಯೂಸಿಕ್ ಮಾಂತ್ರಿಕೆ ಶರತ್ ಉಚ್ಚಿಲ. ಸೋಲ್ಮಲು ಅಂಚನೆ ವೇದಿಕೆಡೆ ಸಂಗೀತ ರಸಮಂಜರಿ ಕಾರ್ಯಕ್ರಮದ ಪುಗಾರ್ತೆತ್ತಿನ ಚಿತ್ತನ ಕಲಾವಿದೆ ಬರೀ ವೇದಿಕೆಡೆ ಗೌರವಾರ್ಪಣೆ ನಮ್ಮ ಸಲ್ಲಿಕೆ ಮಂತಂದಿಲ್ಲ ಬಾರಿ ಹಿರಿಯ ಕಲಾವಿದೆ ಸರಿಸುಮಾರು ಎಲ್ಪನೆ ಇಸವಿಡಿಸಿ ರಂಗಭೂಮಿಡು ನಮ್ಮ ಸಂಗೀತ ಕ್ಷೇತ್ರ ಸಕ್ರಿಯವಾದ ಪುನರ್ ಜಗದೀಶ್ ಶಿವಪುರ ಜೋರಾದ ಕೈತಾಟಿದ ಗೌರವನ ರೆಕಾರ್ಡ್ ಬಂದು ವಿನಂತಿ ಮಾಡ್ಕೊಂಡಿಲ್ಲ. ರಂಗಚಾವಡಿ ವರ್ಷದ ಪರ್ವ ಮೆತ್ತ ವೇದಿಕೆ ಮೆತ್ತು ಇನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲ್ತಿನ ನಮ್ಮ ಚಲನಚಿತ್ರ ಪ್ರೊಡ್ಯೂಸರ್ ಆಯ್ನ ಡಾಕ್ಟರ್ ಸಂಜೀವ ದಂಡೇಕರ್ ಅಂಜಲಿನಿ ರಂಗಚಾವಡಿ ಪ್ರಶಸ್ತಿ ತನ್ನ ಮುದ್ದು ಮೂಡುವೆಲ್ಲರ ಒಕ್ಕ ವೇದಿಕೆ ಪುಣ ಮಾತ ಗಣ್ಯರೇ ಎದುರು వచ్చిన ಅಮ್ಮ ಬಾಲರ ಮಿತ್ತು ಪ್ರೀತಿ ಇದು ಬೈದಿನ ಮಾತ ಬಂದಳಕ್ಕೆ ಸುರುಕಾದ ಸೊಲ್ಮೆಣ್ ಸಂದವೆ ರಂಗಚಾವಡಿ
ಈಗ ಕಾರ್ಯಕ್ರಮ ಸಾಧಾರಣ 21 ವರ್ಷ ನಡತೊಂದುಂಡು ಯಾನು ನೆಟ್ಟು ಹೆಚ್ಚ ಈ ಸಭೆಟ್ ಈ ವೇದಿಕೆ ಇತ್ತೆ ಅಂಚನೆ ಎಂದು ನೆಟ್ಟುನಾಗ ಸಂಜೆ ದಂಡಕೇರಿ ಮೇರು ಬೀಜಿ ಬಲರ್ದ ಹೆಚ್ಚಿನ ಪ್ರೋಗ್ರಾಮ್ ಎಂದು ಕೂಡ ಒಟ್ಟುಗಿತ್ತ ಮೇರ್ನ ಬೆಳಗ್ಗೆ ಈ ಕಲ್ಚರ್ದ ವಿಷಯಡು ಅದನ್ನ ನಮ್ಮ ಸಾಹಿತ್ಯ ನೆಟ್ಟು ಪೂರ ಒಂದೊಂದು ರೀತಿಯಲ್ಲಿ ಬೇರೆ ಸಪೋರ್ಟ್ ಬಂತಂದಿಲ್ಲರು ಮೇರೆ ಎಂಕಲ ನಮ್ಮ ಸಂಘದ ಎನ್ಗೆ ಒಂದು ಮಾರ್ಗದರ್ಶನ ಅಂತ ಕೊರೊಂದು ಎಂಕ್ ಅವತ್ತನ್ನ ಎಂಗಾರನ್ನ ಮುಲ್ಪಲನರಿಗೆ ಒಂದು ಕಲ್ಚರ್ದ ಒಂದು ಜವಾಬ್ದಾರಿ ಕೊಡ್ತೇನೆ ಅವತ್ತು ಭಾರಿ ಎಡ್ಡ ರೀತಿಯಲ್ಲಿ ಅವನು ನಡಪಂದಿಲ್ಲರು ಒಕ್ಕ ಇಂಚಿನ ಪ್ರೋಗ್ರಾಮು ಮೇರೆ ನಾಳ ವರ್ಷ ಇಂಜಿನೆ ಮಲ್ಪಾಡು ಪಣಂದು ಎನ್ನ ಗಡ್ಡು ಪಾತ್ರ ರೂಪೆ ನಮಸ್ಕಾರ ಸೊಲ್ಮಲು ವೇದಿಕೆ ನಂಚಿತ್ತನ ಮಾತ ಗಣ್ಯರೆಗ್ಲ ಒಂಜೇ ಪಾತಿರಡಿಯನ್ನು ಧನ್ಯವಾದನ ಸಲ್ಲಿಕೆ ಮಲ್ಪನ ಮುಖಾಂತರ ನಾನು ತುಮಗು ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ವೇದಿಕೆ ನಡಪರಂಡು ಪ್ರಶಂಸಾ ಕಾಪು ತನ್ನದ ಬಲೆ ತಿಳಿಪಾಲೆ ಕಾರ್ಯಕ್ರಮವನ್ನು ಮಾತಿರಲ ಜೊತೆ ಹೊಡ್ಬಂದಕ್ಕೆ ಏನಂದ್ರೆ ರಂಗಚಾವಡಿದ ಈ 22ನೇ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇತ್ತು ಪೊರ್ಲುಡು ನಿರೂಪಣೆ ಮತ್ತು ಮಾತಾಡಲ ಬಗ್ಗೆ ಎಡ್ಡ ಪಾತ್ಯರ್ದು ಜನಮಾನಿನ ಮನಸ್ಸನ್ನು ಗೆಂದಿನಾರು ಇನ್ನಿತ ನಿರೂಪಕರೈನ ಎಂಗಳ ಯಂಗ್ಸ್ಟರ್ ವಿಜಯ್ ಶೆಟ್ಟಿ ಎಕ್ಕಾರ್ ಅರೆಗೊಂದು ಗೌರವ ಕೊರಪು ಜಲ್ಲೆ ಕ್ರಮ ಕಿಶೋರ್ ಕೊಟ್ಟಾರಿ ಡೈರಿದು ವೇದಿಕೆಗೆ ಬರ್ತದೆ ಎಂಗಳ ನಿರೂಪಕರನ್ನು ಭಾರಿ ಪೊರ್ಲು ಬರ್ತಕೊಂಡ ಹಿತೇಶ್ ಶೆಟ್ಟಿ ಎಕ್ಕಾರ್ ಮೇರೆಗೆ ಎಲ್ಲಿಯ ಗೌರವ ಇರ್ನ ಈ ವಾಕ್ಚಾತುರ್ಯ ಇರ್ನ ಸೇವೆ ನಿರಂತರವಾಗಿ ನಡಪಡೆಂದು ಕಡೆಯಲ್ದಪ್ಪ ಉಳ್ಳಾಲ್ಕಿದ ರಂಗಚಾವಡಿ ಖಂಡಿತ ಮಾಡ್ತಾರೆ ಮಗು